ಸುರತ್ಕಲ್ನ ಹೊಸಬೆಟ್ಟುವಿನ ತಾವರೆಕೆರೆಯಲ್ಲಿ ಸ್ಥಳೀಯ ಜನತೆಗೆ ಆಧಾರವಾಗಿದ್ದಂಥ ಒಂದು ಸಣ್ಣ ಬ್ರಿಡ್ಜನ್ನು ಕೆಡವಾಕಲಾಯಿತು. ಇದರಿಂದಾಗಿ ಸ್ಥಳೀಯರಿಗೆ ತೊಂದರೆ ಆಗಿದೆ. ಸ್ಥಳೀಯರು ಸುತ್ತು ಬಳಸಿಕೊಂಡು ಹೋಗಬೇಕಾಗಿದೆ. ಹೆದ್ದಾರಿಯನ್ನು ಸಂಪರ್ಕಿಸಲು ಸಮರ್ಪಕವಾದ ಹೆದ್ದಾರಿಯನ್ನು ನಾನು ಆ ಬಗ್ಗೆ ಇರುವಂಥ ಸುದ್ದಿಯನ್ನು ಕೂಡ ನಿಮಗೆ ಅಲ್ಲಿ ತೋರಿಸ್ತೇನೆ. ಹೆದ್ದಾರಿಗೆ ಸಂಪರ್ಕಿಸಲು ಸಮರ್ಪಕವಾದಂಥ ಸೂಕ್ತ ವ್ಯವಸ್ಥೆ ಇವಾಗ ಅಲ್ಲಿ ಇಲ್ಲದಾಗಿದೆ. ಸೊ ಇದನ್ನು ಕಲ್ಪಿಸಿಕೊಡಿ ಅಂತ ಅಲ್ಲಿ ಸ್ಥಳೀಯ ಜನ ಕೇಳ್ತಾ ಇದ್ದಾರೆ. ನಾನು ಸ್ಥಳೀಯರ ಜೊತೆಗೆ ಕೂಡ ಈ ವಿಚಾರವಾಗಿ ಮಾತಾಡಲಿಕ್ಕೆ ಇದ್ದೇನೆ. ಇವಾಗ ಅದಕ್ಕೆ ಸಂಬಂಧಪಟ್ಟ ಒಂದು ಸುದ್ದಿಯನ್ನು ನಾವು ಮೊದಲು ಇಲ್ಲಿ ಪ್ರಸಾರ ಮಾಡ್ತೇವೆ. ಆನಂತರ ಸ್ಥಳೀಯರು ನಮ್ಮ ಜೊತೆಗೆ ಈ ವಿಚಾರವಾಗಿ ಮಾತಾಡಲಿಕ್ಕಿದ್ದಾರೆ. ಹೊಸಬೆಟ್ಟುವಿನ ತಾವರೆಕೆರೆ ಸೇತುವೆಯೊಂದು ಅಲ್ಲಿನ ಜನತೆಗೆ ಪ್ರಮುಖ ಸಂಪರ್ಕದ ಕೊಂಡಿಯಾಗಿತ್ತು. ಇದೀಗ ಆ ಸೇತುವೆಯನ್ನ ಕೆಡವಿ ಹಾಕಿದ್ದು ಅಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಅಂಗಡಿ, ಔಷಧ ಮತ್ತು ಮಕ್ಕಳು ಟ್ಯೂಷನ್ಗೆ ಇದೇ ಸೇತುವೆ ದಾಟಿ ರಸ್ತೆಯಲ್ಲೇ ಹೋಗ್ತಿದ್ರು. ಆದರೆ ಇದೀಗ ಸುತ್ತು ಬಳಸಿ ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಸೇತುವೆಯನ್ನ ಕೆಡವಿ ಅದರ ಮಣ್ಣು ಕಲ್ಲುಗಳನ್ನ ಅಲ್ಲೇ ಹಾಕಿದ್ದರಿಂದ ಅದು ನೀರಿಗೆ ಬಿದ್ದು ನೀರು ಹರಿದು ಹೋಗದೆ ಸೊಳ್ಳೆ ಉತ್ಪಾದನಾ ಕೇಂದ್ರವಾಗಿಯೂ ಮಾರ್ಪಟ್ಟಿದೆ. ಇಲ್ಲಿಯ ನಿವಾಸಿಗಳಿಗೆ ಹೆದ್ದಾರಿ ಸಂಪರ್ಕ ಕಲ್ಪಿಸುವ ಪ್ರಮುಖ ಸೇತುವೆ ಇದಾಗಿತ್ತು. ಯಾವುದೇ ಮುನ್ಸೂಚನೆ ನೀಡದೆ ಜೆಸಿಬಿಯ ಮೂಲಕ ಬ್ರಿಡ್ಜ್ ಅನ್ನ ಕೆಡವಿ ಹಾಕಿದ್ದಾರೆ. ಇಲ್ಲಿನ ಪರಿಸರ ಸ್ವಚ್ಛತೆ ಇಲ್ಲದ ಕಾರಣ ಹಾವುಗಳು, ಮುಳ್ಳು ಹಂದಿಗಳೆಲ್ಲ ಕಂಡು ಬರ್ತಿದೆ. ಹಾಗಾಗಿ ಆತಂಕದಲ್ಲೇ ಸಂಚರಿಸಬೇಕಾದ ಪರಿಸ್ಥಿತಿ ಬಂದೊದಗಿದೆ ಎನ್ನುತ್ತಾರೆ ಸ್ಥಳೀಯರು. ತೆಗೆದಾಗಿ ಒಂದೂವರೆ ತಿಂಗಳಾಗ್ತಾ ಬಂತು. ನಮಗೆ ಹೋಗ್ಬೋದು, ಹೊಸಬೆಟ್ಟು ಹೋಗಬೇಕಾದ್ರೆ ನಮ್ಮ ಮನೆಯವರಿಗೆಲ್ಲ ಸ್ವಲ್ಪ ಕಷ್ಟ ಆಗ್ತದೆ. ನಾವು ಒಂದು ರೌಂಡಾಗಿ ಹೋಗಬೇಕಾಗ್ತದೆ. ಇದು ತುಂಬ ನಮಗೆ ಸ್ಥಳೀಯರಿಗೆಲ್ಲ ತುಂಬ ಸಮಸ್ಯೆ ಆಗ್ತದೆ. ಇಲ್ಲಿ ನಮ್ಮ ಮಕ್ಕಳು ಟ್ಯೂಷನ್ಗೆ ಹೋಗೋದು, ಮದ್ದಿಗೆ ಏನಾದರೂ ಅರ್ಜೆಂಟಿಗೆ ಹೋಗ್ಲಿಕ್ಕಿಲ್ಲದ್ರೆ ಕಷ್ಟ ಆಗ್ತದೆ. ಒಂದು ರೌಂಡಲ್ಲಿ ಹೋಗಬೇಕಾಗ್ತದೆ. ಇಲ್ಲಿ ನಮಗೆ ಇನ್ನೂ ಮೂಲಭೂತ ಸೌಕರ್ಯ ಏನಿಲ್ಲ. ಇದ್ದ ಬ್ರಿಡ್ಜನ್ನು ತೆಗೆದದ್ದು ಹೊಸತು ಮಾಡಲಿಕ್ಕೆ ಹೇಳ್ತಾ ಇಲ್ಲ. ನಮಗೆ ಇದ್ದ ಬ್ರಿಡ್ಜನ್ನು ಯಾಕೆ ತೆಗೆದಿದ್ದಾರೆ ಅಂತ ನಮಗೆ ಇನ್ನೂ ಮಾಹಿತಿ ಕೊಡಲಿಲ್ಲ. ಅಕ್ಕಪಕ್ಕದವರಿಗೆ ಯಾರು ತಿಳಿಸಲಿಲ್ಲ. ಇಲ್ಲಿ ನಾವು ಬರುವಾಗ ಬಂದು JCB ಅಂತ ತೆಗೆದಾಗಿತ್ತು. ಅದನ್ನು ಆದಷ್ಟು ಬೇಗ ಮಾಡಿ ಕೊಡಬೇಕಂತ ಮನವಿ ಮಾಡಿಕೊಡ್ತೀವಿ. ಇದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರ ಒಂದು ದೊಡ್ಡ ಬ್ರಿಡ್ಜ್ ಇತ್ತು. ಇದು ಬ್ರಿಡ್ಜಿಂದ ನೀರು ಹೋಗ್ತಾ ಇತ್ತು. ಬಟ್ ಮುಂದೆ ಹೋಗುವಂಥ ಬ್ರಿಡ್ಜು ಚಿಕ್ಕದಾಗಿದ್ದರೂ ಅದನ್ನು ಕ್ಲಿಯರ್ ಮಾಡದೆ ಇಲ್ಲಿ ಬಂದುಬಿಟ್ಟು ಈ ದೊಡ್ಡ ಬ್ರಿಡ್ಜ್ ಇದ್ದುದನ್ನು ತೆಗೆದುಹಾಕಿದ್ದಾರೆ. ಇದ್ದಾಗಿದ್ದಾಗ JCBಯಿಂದ ಸಾಯಂಕಾಲದಲ್ಲಿ ಬಂದುಬಿಟ್ಟು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಇಲ್ಲಿಂದ ಹೋಗೋರಿಗೆ. ಇಲ್ಲಿಂದ ಹೈವೇಗೆ ಹೋಗುವಂಥ ಕನೆಕ್ಟ್ ಆಗುವಂಥ ರೋಡ್ ಇದು ಒಂದೇ ಇದ್ದಿದ್ದು. ಈಗ ನಾವು ಹೋಗ್ಬೇಕಾದ್ರೆ ಸುತ್ತಾಕೊಂಡು ಹೋಗಬೇಕು. ಇಲ್ಲಿ ಕ್ಲೀನಾಗಿ ಇಲ್ಲದ ಕಾರಣ ಅಲ್ಲೆಲ್ಲ ಹಾವು ಅದೆಲ್ಲ ಬರ್ತಾ ಉಂಟು. ಆ ಕಡೆ ಎಲ್ಲ ಹೋಗಲಿಕ್ಕೆ ರಾತ್ರಿ ನಂತರ ಎಲ್ಲ ತೊಂದರೆ ಆಗುತ್ತೆ ನಮಗೆ. ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇದೊಂದು ನೀರು ಹರಿದು ಹೋಗಲು ರಾಜಕಾಲುವೆಯಾಗಿದೆ. ಆದರೆ ಈ ರಾಜಕಾಲುವೆ ಮುಂದೆ ಸಾಗುವಾಗ ಸಣ್ಣದಾಗಿದ್ದು ನೀರು ಹರಿದು ಹೋಗುತ್ತಿರಲಿಲ್ಲ. ಅಲ್ಲಿ ಸಮರ್ಪಕವಾದ ವ್ಯವಸ್ಥೆಯನ್ನ ಮಾಡುವುದು ಬಿಟ್ಟು ಇಲ್ಲಿರುವ ಬ್ರಿಡ್ಜ್ ಕೆಡವಿ ಹಾಕಿದ್ದಾರೆ. ಇನ್ನು ಈ ಪ್ರದೇಶದಲ್ಲಿ ಸ್ಟ್ರೀಟ್ ಲೈಟ್ಗಳು ಇಲ್ಲದೆ ಜನ ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ. ಕೂಡಲೇ ಈ ಪ್ರದೇಶದಲ್ಲಿ ಬ್ರಿಡ್ಜ್ ಸೇರಿದಂತೆ ಮೂಲಭೂತ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಗಿರೊಂದು ಬ್ರಿಡ್ಜ್ ಇದೆ, ಆದರೆ ಅದರಲ್ಲಿ ನಾವು ಯಾವಾಗ ನಾನು ಕೂಡ ವರ್ಕಿಂಗ್ ವುಮೆನ್ ಆದ ಕಾರಣ ನಮಗೆ ರಾತ್ರಿ ಎಲ್ಲ ಬರಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ. ಇಲ್ಲಿ ತುಂಬ ಹೆಣ್ಣು ಮಕ್ಕಳು ಟ್ಯೂಷನಿಗೆ ಹೋಗ್ತಾರೆ. ಒಂದು ಸುತ್ತ ಹಾಕೊಂಡು ಬರಬೇಕಾದ್ರೆ ಕಾಲಡಿದ್ದು ಒಂದು ಪ್ರಾಬ್ಲಮ್. ಮತ್ತು ಅಲ್ಲಿ ಲೈಟ್ ಒಂದು ಲೈಟ್ ಇಲ್ಲ. ಇಲ್ಲಿ ಇದ್ದ ಈ ಲೈಟಿಗೆ ಬರುವಾಗ ಇಲ್ಲಿ ಕಟ್ಟಾಗಿದೆ. ಆಚೆ ಕಡೆ 2 ಲೈಟ್ ಕೂಡ ಯಾವಾಗ ನೋಡಿದ್ರು ಆಫ್ ಆಗ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ನಮಗೆ ಆದಷ್ಟು ಬೇಗ ಈ ಬ್ರಿಡ್ಜನ್ನು ಮಾಡಿಕೊಡ್ಬೇಕಂತೇಳಿ ಕಳಕಳಿಯ ವಿನಂತಿ. ಈಗ ನೋಡಬೇಕಾದ್ರೆ ನೀವು ಇಂಥ ಡೆವಲಪ್ ಆದ ಬ್ರಿಡ್ಜನ್ನು 1 ತಿಂಗಳಾಯಿತು. ಆ 1 ತಿಂಗಳವರೆಗೆ ಜನರು ಇಲ್ಲಿ ತುಂಬ ಒಂದು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಅದರಿಂದಾಗಿ ನಾವು ಏನು ಹೇಳ್ತಾ ಇರೋದಂದರೆ, ನಮ್ಮ ಜನಪ್ರತಿನಿಧಿಗಳು ಬಂದು ಇದನ್ನು ಸರಿ ಮಾಡಿಕೊಟ್ರೆ ಭಾಳಷ್ಟು ಒಳ್ಳೆಯದಿತ್ತು. ಆದರೂ ಆ ಒಂದು ಕಾರ್ಯ ನಡೆಯಲಿಲ್ಲ. ಅದರಿಂದಾಗಿ ಜನರು ಮತ್ತಷ್ಟು ಇಲ್ಲಿ ಏನಾಗಿದೆ ಅಂದರೆ ತೊಂದರೆಗೆ ಎದ್ದು ರುಚಿಗೆ ಇಳುವಂಥ ಪರಿಸ್ಥಿತಿಯಲ್ಲಿ ಬಂದಿದೆ. ಒಟ್ಟಿನಲ್ಲಿ ಹೊಸಬೆಟ್ಟುವಿನ ತಾವರೆಕೆರೆ ಎಂಬಲ್ಲಿ ಜನತೆಗೆ ಹೆದ್ದಾರಿಯನ್ನ ಸಂಪರ್ಕಿಸುವ ಪ್ರಮುಖ ಸೇತುವೆ ಇದಾಗಿತ್ತು. ಆದರೆ ಅದನ್ನ ಕೆಡವಿ ಹಾಕಿದ್ದರಿಂದ ಅಲ್ಲಿನ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗಿದೆ. ಈ ಬಗ್ಗೆ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಬ್ರಿಡ್ಜ್ ಸೇರಿದಂತೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆಯನ್ನ ಕಲ್ಪಿಸಬೇಕಾಗಿದೆ. ಶರಸಾದ್ಯನ್, V4 ನ್ಯೂಸ್, ಮಂಗಳೂರು.
ಎಸ್, ಇದು ಸುರತ್ಕಲ್ನ ಹೊಸಬೆಟ್ಟುವಿನ ತಾವರಕೆರೆ ನಾಗರಿಕರ ಸಮಸ್ಯೆ ಇದು. ಎಸ್, ಹೆದ್ದಾರಿಗೆ ಸಂಪರ್ಕಕ್ಕೆ ಇದ್ದಂಥ ಒಂದು ಸಣ್ಣ ಏನು ಮೋರಿ ಅಂತ ಹೇಳ್ತೇವೆ, ಅಥವಾ ಸಣ್ಣ ಒಂದು ಸೇತುವೆ ಏನಿದೆ, ಕನೆಕ್ಟಿಂಗ್ ಪಾಯಿಂಟ್ ಇದು. ಎಸ್, ಅದನ್ನು ಕೆಡವಿದ್ದಾರೆ. ಇವಾಗ ಆ ಗ್ರಾಮದ ಅಥವಾ ಪರಿಸರದ ಜನ ಎಲ್ಲ ಸುತ್ತು ಬಳಸಿಕೊಂಡು ಹೆದ್ದಾರಿಗೆ ಬರಬೇಕಾಗಿದೆ. ಸೊ ಇಂಥ ಸಮಸ್ಯೆ ಆಗಿದೆ. ಬಹುಶಃ ಯಾವ ಕಾರಣ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಜನರಲ್ಲಿ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂತ ಹೇಳಿದ್ರೆ ದಿನಬಳಕೆ, ಪ್ರತಿನಿತ್ಯದ ದಿನಸಂಚಾರಕ್ಕೆ, ಓಡಾಟಕ್ಕೆ ನಾವು ಬಳಸ್ತಾ ಇದ್ದಂಥ ಈ ಒಂದು ಮೋರಿಯನ್ನು ಕೆಡವಿದ್ದು ಯಾಕೆ? ಎಸ್, ಯಾಕಂತ ಹೇಳಿದ್ರೆ ಅಥವಾ ಪರ್ಯಾಯ ಏನಾದರೂ ರಸ್ತೆ ಅಥವಾ ಪರ್ಯಾಯ ಈ ರೀತಿಯಾಗಿ ಅಲ್ಲಿ ಒಂದು ಸಣ್ಣ ಏನು ಕಾಲು ಸೇತುವೆಯನ್ನು ಅದನ್ನು ಮಾಡಬಹುದಿತ್ತು. ಅದ್ಯಾವುದನ್ನು ಕೂಡ ಮಾಡದೆ ಏಕಾಏಕಿಯಾಗಿ ಈ ಒಂದು ಕಾಲು ಸೇತುವೆಯನ್ನು ಕೆಡವಿ ಹೋಗಿದ್ದಾರೆ. ಇವಾಗ ವಾಹನ ಸಂಚಾರಕ್ಕೆ ವ್ಯವಸ್ಥೆ ಇಲ್ಲ. ಈಗ ಒಂದು ಭಾಗದಿಂದ ಒಂದು ಭಾಗಕ್ಕೆ, ಅದರಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್, ಇದು ಹೆದ್ದಾರಿಗೆ ಕನೆಕ್ಟ್ ಆಗುವಂಥ ಒಂದು ಕನೆಕ್ಟಿಂಗ್ ಪಾಯಿಂಟ್. ಹೆದ್ದಾರಿಗೆ ಈ ಪ್ರದೇಶದ ಅಂದರೆ ತಾವರೆಕೆರೆ ಪ್ರದೇಶದ ಜನ ಈ ಒಂದು ಏನು ಕಾಲು ಸೇತುವೆಯ ಹಾದಿಯಲ್ಲೇ ಈ ಒಂದು ಅಥವಾ ಏನು ಸಣ್ಣ ಒಂದು ಬ್ರಿಡ್ಜ್ ಇದು, ಕನೆಕ್ಟಿಂಗ್ ಬ್ರಿಡ್ಜ್ ಇದು, ಆ ಮೂಲಕ ಅವರು ದಾಟಿಕೊಂಡು ಹೋಗ್ತಾ ಇದ್ದರು, ವಾಹನಗಳು ಓಡಾಡ್ತಾ ಇತ್ತು. ಆದರೆ ಅದನ್ನು ಕೆಡವಿದ ನಂತರ ಬೇರೆ ಏನಾದರೂ ಪರ್ಯಾಯ ವ್ಯವಸ್ಥೆ ಏನಾದರೂ ಮಾಡಿದ್ದಾರಾ ಅಂತ ನೋಡಿದ್ರೆ ಅದು ಕೂಡ ಇಲ್ಲ. ಸೊ ಕೆಡವಿ ಹೋಗಿದ್ದಾರೆ. ಸೊ ಜನ ರಸ್ತೆ ಬದಿಯಲ್ಲಿ ನಿಂತು ಆಕಾಶ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಬೇರೆ ಅಲ್ಲಿ ಪರ್ಯಾಯ ವ್ಯವಸ್ಥೆಗಳಿಲ್ಲ. ಮತ್ತು ತತ್ಕ್ಷಣಕ್ಕೆ ಸ್ಥಳೀಯರೇ ಸೇರಿಕೊಂಡು ಏನು ತುರ್ತಾಗಿ ಏನನ್ನು ಮಾಡುವಾಗೇ ಇಲ್ಲ. ಯಾಕಂತ ಹೇಳಿದ್ರೆ ಅದು ತುಂಬ ನೀವೀಗ ಈಗಾಗಲೇ ದೃಶ್ಯದಲ್ಲಿ ನೋಡಿರ್ತೀರಿ, ಒಂದಷ್ಟು ಅಗಲವಾಗಿರುವಂಥ ಏನು ನೀರು ಹೋಗುವಂಥ ತೋಡೋದು, ಅದರ ಮೇಲೆ ತಕ್ಷಣಕ್ಕೆ ಏನು ಸ್ಥಳೀಯರಿಗೆ ಏನು ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಅದು ಅಷ್ಟು ಸುಲಭ ಸಾಧ್ಯವಂತಂತಲ್ಲ. ಹಳ್ಳಿ ಜನರಾಗಿದ್ದರೆ ಬಹುಶಃ ಏನಾದರೂ ಅಡಿಕೆ ಮರಗಳನ್ನು ಕಡ್ದು ಹಾಕಿಯೋ ಏನಾದರೂ ತಾತ್ಕಾಲಿಕ ನಡೆದುಕೊಂಡು ಹೋಗ್ಲಿಕ್ಕಾದ್ರೂ ವ್ಯವಸ್ಥೆ ಮಾಡ್ಬೋದಿತ್ತು. ಇಲ್ಲಿ ಅಂಥ ಸಾಧ್ಯತೆಗಳು ಇಲ್ಲ. ಸೊ ಹಾಗಾಗಿ ಇವತ್ತು ಏನು ಅತ್ತ ಕಡೆ ಗ್ರಾಮೀಣ ಭಾಗ ಕೂಡ ಅಲ್ಲ, ಇತ್ತ ಪೇಟೆ ಪಟ್ಟಣ ಕೂಡ ಅಲ್ಲ. ಸೊ ಇಂಥ ಪರಿಸರದ ಜನರ ಕಷ್ಟ ಕೆಲವೊಮ್ಮೆ ಯಾವ ರೀತಿಯ ತತ್ಕ್ಷಣದ ಎಮರ್ಜೆನ್ಸಿ ರಿಲೀಫ್ ಅಂತ ಏನನ್ನಾದರೂ ಮಾಡಿಕೊಳ್ಳುವಂತ ಹೇಳಿದರೆ ಜನರಿಗೇ ಅಸಾಧ್ಯವಾದಂಥ, ಕೈಲಾಗದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ ನೋಡಿ. ಸೊ ಇದು ಈ ಭಾಗದ ಜನ ಎದುರಿಸ್ತಾ ಇರುವಂಥ ಪರಿಸ್ಥಿತಿ. ಈಗ ಅವರು ಹೆದ್ದಾರಿಗೆ ಬರಬೇಕು, ಅವರ ವಾಹನಗಳು ಬರಬೇಕು, ಅವರ ಏನು ಸ್ಕೂಲು ಕಾಲೇಜಿಗೆ ಹೋಗುವಂಥ ಮಕ್ಕಳು. ಯಾಕಂತ ಹೇಳಿದ್ರೆ ಮುಂದಿನ ವಾರದಿಂದ ಏನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಸೋಮವಾರ ಅಲ್ಲ, ಮುಂದಿನ ಸೋಮವಾರದ ನಂತರ ಸ್ಕೂಲ್ಗಳ ಓಪನ್ ಆಗುತ್ತೆ. ಸೊ ಮಕ್ಕಳೆಲ್ಲ ಓಡಾಡಬೇಕು. ಅದಕ್ಕಿಂತ ಮೊದಲಾಗಿ ಈಗ ನೀವು ನೋಡಿದ್ದೀರಿ, ಸಾರ್ವಜನಿಕರು ಇಷ್ಟು ಜನ ಮಾತಾಡಿದ್ದಾರೆ. ಇವರು ಪ್ರತಿನಿತ್ಯ ಓಡಾಡಬೇಕಲ್ಲ. ಈಗ ಎಲ್ಲರ ಮನೆಯ ವಾಹನಗಳು ಈಗ ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಮನೆಯಲ್ಲಿ ಕೂಡ ಒಂದೊಂದು ಏನಿಲ್ಲ ಅಂತ ಹೇಳಿದ್ರು ಒಂದಾದರೂ ದ್ವಿಚಕ್ರ ವಾಹನ ಇದ್ದೇ ಇರುತ್ತೆ. ಸೊ ಅವರಲ್ಲಿ ಯಾವ ರೀತಿ ಹೋಗಬೇಕು? ಈ ರೀತಿ ರಸ್ತೆಯನ್ನು ಕೆಡವಿ ಹಾಕಿದರೆ ಜನ ಎಲ್ಲಿಂದ ಓಡಾಡಬೇಕು? ಈಗ ಸಾಮಾನ್ಯವಾಗಿ ಇದೇನು ಹೊಸದಾಗಿ ನಿರ್ಮಾಣ ಮಾಡಿದ್ದು ಅಲ್ಲ. ಇಷ್ಟು ಕಾಲ ಜನ ಬಳಸಿಕೊಂಡು ಬಂದಂಥ ಸೇತುವೆ ಇದು. ಇಷ್ಟು ಕಾಲ ಈಗ ಜನರು ಕೂಡ ಹೇಳುವಂಥದ್ದು, ನಮಗೇನು ಹೊಸತ್ತು ಮಾಡಿ ಕೊಡಬೇಡಿ, ಹೊಸ ರಸ್ತೆಯೂ ಬೇಡ, ಹೊಸ ಬ್ರಿಡ್ಜೂ ಬೇಡ, ನೀವು ಇದ್ದಂಥ ಬ್ರಿಡ್ಜನ್ನು ಯಾಕೆ ಕೆಡವಿದ್ದೀರಿ, ಮತ್ತು ಅದೇ ಜಾಗದಲ್ಲಿ ಮತ್ತೆ ಬ್ರಿಡ್ಜನ್ನು ನಿರ್ಮಿಸಿಕೊಡಿ. ಯಾಕಂತ ಹೇಳಿದ್ರೆ ಅದಕ್ಕೆ ಕನೆಕ್ಟೆಡ್ ಆಗಿ ರಸ್ತೆ ಇದೆ. ತಾವರೆಕೆರೆಗೆ ಹೆದ್ದಾರಿಯಿಂದ ನ್ಯಾಷನಲ್ ಹೈವೇಯಿಂದ, ಸುರತ್ಕಲ್ ಭಾಗದ ನ್ಯಾಷನಲ್ ಹೈವೇಯಿಂದ ಕನೆಕ್ಟಿಂಗ್ ಏನು ಈ ಒಂದು ಬ್ರಿಡ್ಜ್ ಇದೆ, ಅದನ್ನು ಯಾಕೆ ನೀವು ಕೆಡವಿದ್ದೀರಿ? ಮತ್ತು ಕೆಡವಿದ ಜಾಗದಲ್ಲಿ ಯಾಕೆ ಪ್ರತ್ಯೇಕವಾದ ಹೊಸತಾದ ಏನಾದರೂ ನಿರ್ಮಾಣ ಮಾಡಿಲ್ಲ? ಅಥವಾ ಅಟ್ಲೀಸ್ಟ್ ಒಂದು ತಾತ್ಕಾಲಿಕ ಟೆಂಪರರಿ ಓಡಾಡಲಿಕ್ಕಾದರೂ ಏನು ವ್ಯವಸ್ಥೆ ಮಾಡಿಲ್ಲ ಯಾಕೆ? ತುಂಬ ನಾಗರಿಕರಿಗೆ, ಒಂದು ಗ್ರಾಮಕ್ಕೆ, ಒಂದು ಊರಿಗೆ ದಿನನಿತ್ಯದ ಓಡಾಟಕ್ಕೆ, ಸಂಚಾರಕ್ಕೆ ಇರುವಂಥ ವ್ಯವಸ್ಥೆಯನ್ನು ಕತ್ತರಿಸಿ ಹಾಕಿ, ಕೆಡವಿ ಹಾಕಿ ಜನರನ್ನು ಈ ರೀತಿ ಏನು ಜನ ಪರಿತಪಿಸುವಂತೆ, ಜನ ಕಷ್ಟಪಡುವಂತೆ, ಜನ ಅತಂತ್ರರಾಗುವಂತೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ನ್ಯಾಯ? ಇದೊಂದು ಮಾನವೀಯತೆಯ ಲಕ್ಷಣವ. ಈಗ ನ್ಯಾಯಕ್ಕಿಂತಲೂ ಹೆಚ್ಚಾಗಿ ಒಂದು ಮಾನವೀಯ ಒಂದು ಸಂಬಂಧಕ್ಕೆ ಅರ್ಥವೇ ಇಲ್ಲವಾಗಿದ್ದರೆ, ಈಗ ಒಂದು ಮಾನವೀಯ ಕಾಳಜಿ. ಈಗ ಒಂದು ಊರಿನವರು, ಒಂದು ಗ್ರಾಮದವರು, ಅಥವಾ ಒಂದು ಕಾಲೋನಿಯವರು, ಅಥವಾ ಒಂದು ಲೇನ್ನವರು, ಅವರು ಪ್ರತಿನಿತ್ಯನೂ ಓಡಾಡ್ತಾ ಇರುವಂಥ ಇದು ನೋಡಿ, ಯಾರ್ದು ಖಾಸಗಿ ಭೂಮಿನಲ್ಲ, ಖಾಸಗಿ ಜಮೀನು ಅಲ್ಲ.
ಏನೋ ಸರ್ಕಾರದೇ ಜಾಗ, ಸರ್ಕಾರದೇ ಜಮೀನು, ಹೆದ್ದಾರಿಗೆ ತಾಗಿಕೊಂಡಿರುವಂಥ ಪ್ರದೇಶ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕೆಡವಿ ಹೋಗುವಂಥದ್ದು, ಜನ ಅತಂತ್ರರಾಗುವಂಥದ್ದು ಪಾಪ. ಇವತ್ತಿನ ತನಕ ಯಾವ ಜನಪ್ರತಿನಿಧಿಗಳು ಕೂಡ ಇವರ ನೆರವಿಗೆ, ಇವರ ಬೆಂಬಲಕ್ಕೆ, ಇವರಿಗೊಂದು ಮೋರಲ್ ಸಪೋರ್ಟ್ ಮಾಡುವಂಥಕ್ಕೆ ಬಂದಿಲ್ಲ. ಬಹುಶಃ ಈ ಒಂದು ತಾವರೆಕೆರೆ ಪ್ರದೇಶದ ಜನರ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೋ, ಅಥವಾ ಎಲ್ಲ ಏನು ಸ್ವಲ್ಪ ತಾಳ್ಮೆಯ ಸಮಾಧಾನದ ಜನರು ಇವರು ಅಂತ ಅನಿಸುತ್ತೋ. ಬಟ್ ಸಾಮಾನ್ಯವಾಗಿ ಒಂದು ಪ್ರದೇಶದಿಂದ ಅಥವಾ ಇನ್ನೊಂದು ಪ್ರದೇಶಕ್ಕೆ, ಅದು ಗ್ರಾಮೀಣ ಭಾಗ ಇರ್ಬೋದು, ನಗರ ಭಾಗ ಇರ್ಬೋದು, ಅಥವಾ ಯಾವುದೇ ಪಟ್ಟಣಗಳು ಕೂಡ ಇರ್ಬೋದು, ಜನಕ್ಕೆ ಓಡಾಡಲಿಕ್ಕೆ ಬೇಕಾಗಿರುವಂಥ ಮೂಲಭೂತ ಏನು ರಸ್ತೆ ಅಂತ ಏನಿರುತ್ತೆ ಅದನ್ನು ಈ ರೀತಿಯಾಗಿ ಕೆಡವಿ ಹಾಕಿ ಮತ್ತು ಅದಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡದೆ ಟೇಕನ್ ಟು ಗ್ರಾಂಟೆಡ್ ಅಂತ ಹೇಳ್ತೇವಲ್ಲ, ಅದರಷ್ಟಕ್ಕೆ ಬಿಟ್ಟು ಹೋದರೆ ಈ ಗ್ರಾಮದಲ್ಲಿ, ಈ ತಾವರೆಕೆರೆಯಲ್ಲಿ ಯಾರಾದರೂ ವೃದ್ಧರಿಗೆ ಅಪರಾತ್ರಿ ವೇಳೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು, ತೊಂದರೆ ಆಯಿತು, ಯಾವ ರೀತಿ ಹೋಗಬೇಕು? ಈಗ ಹೇಳೋಕ್ಕೆ ಸುಲಭ, ಸುತ್ತಿ ಬಳಸಿಕೊಂಡು ಹೋಗೋಕ್ಕೆ ಜಾಗ ಇದೆ ಅಂತ. ಇವತ್ತು ಆ ಜನ ಕೂಡ, ಈ ತಾವರೆಕೆರೆಯ ಜನ ಕೂಡ ಅದನ್ನೇ ಮಾಡುವಂಥದ್ದು, ಸುತ್ತು ಬಳಸಿಕೊಂಡು ಬರ್ತಾ ಇದ್ದಾರೆ. ಈಗ ನೀವು ಸುತ್ತು ಬಳಸಿಕೊಂಡು ಅಲ್ಲಿ ಹುಡುಕಾಡಿಕೊಂಡು ಹೋಗುವಂಥ ಪರಿಸ್ಥಿತಿಗೂ ಇಲ್ಲಿ ಇದ್ದಂಥ ಮತ್ತು ಮಾಮೂಲಿ ಬಳಕೆಯ ದಾರಿಯನ್ನು ಕೆಡವಿದ್ದು ಯಾಕೆ? ಈಗ ಮಾಮೂಲಿ ದಿನಬಳಕೆಯ ಅಥವಾ ಈ ಒಂದು ಗ್ರಾಮಕ್ಕೆ ಯಾವುದೇ ಹೊರಗಡೆ ಗ್ರಾಮದಿಂದ ಅಥವಾ ಹೊರಗಡೆ ಭಾಗದಿಂದ ಬಂದಂಥ ಸರ್ಕಾರಿ ಇಲಾಖೆ ಅಧಿಕಾರಿಗಳಿರ್ಬೋದು, ಸರ್ವೇಯರ್ಗಳಿರ್ಬೋದು, ಪೊಲೀಸರಿರ್ಬೋದು, ಅಗ್ನಿಶಾಮಕ ಇರ್ಬೋದು, ಯಾರೇ ಇರ್ಬೋದು, ಬರುವಂಥ ನೇರ ಕನೆಕ್ಟಿಂಗ್ ರಸ್ತೆ ಇದು ಅಂತ ಗೊತ್ತಿರುತ್ತೆ. ಆ ಮೂಲಕನೇ ಸಂಪರ್ಕ ಮಾಡ್ತಾರೆ. ನೀವು ಸ್ಥಳೀಯರಿಗೇನೋ ಈಗ ಒಂದು ಪರ್ಯಾಯವಾಗಿ ಸುತ್ತು ಬಳಸಿಕೊಂಡು ಹೋಗೋಕ್ಕೆ ದಾರಿ ಗೊತ್ತಿರುತ್ತೆ, ಉಳಿದವರಿಗೆಲ್ಲ ಅದು ಗೊತ್ತಿರುತ್ತಾ, ಮಾಹಿತಿ ಇರುತ್ತಾ? ಯಾಕೆ, ಯಾವ ಕಾರಣಕ್ಕೆ ಸುತ್ತು ಬಳಸಿಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಉತ್ತರ ಇಲ್ಲ ಅನ್ನೋದು ಈಗಾಗಲೇ ಇಲ್ಲಿ ಮಾತನಾಡಿದವರು ಹೇಳಿದ್ದಾರೆ. ಸೊ ಒಂದು ಸೌಜನ್ಯ ಕರ್ಟಸಿ ಅಂತ ಹೇಳ್ತೇವಲ್ಲ ನಾವು, ಸೌಜನ್ಯಕ್ಕಾದರೂ ಇಲ್ಲಿ ಬಂದು ನೋಡಿ ಜನಪ್ರತಿನಿಧಿಗಳು ಏನಾದರೂ ಮಾಡಬಹುದಾಗಿತ್ತು. ಯಾಕಂತ ಹೇಳಿದ್ರೆ ಇರುವಂಥದ್ದು ಒಂದೆರಡು ಮನೆ ಅಲ್ಲ, ನೂರಾರು ಮನೆಗಳಿದ್ದಾವೆ. ಸೊ ಇಂಥ ಪರಿಸರದಲ್ಲಿ ಈ ರೀತಿ ಕೆಡವಿ ಹಾಕಿ ಹೋಗಿ ಅದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡದೆ ಅರ್ಧದಲ್ಲಿ ಕೈ ಬಿಟ್ಟಿರುವಂಥದ್ದು ಅದು ಎಷ್ಟು ನ್ಯಾಯ ಮತ್ತು ಅದು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸ್ಥಳೀಯ ತಾವರೆಕೆರೆಯ ನಿವಾಸಿಯಾಗಿರುವಂಥ ನೀತಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಅಕ್ಕ. ನಮಸ್ತೆ. ಈಗ ಯಾಕೆ ನಿಮ್ಮ ಈ ಬ್ರಿಡ್ಜನ್ನು ಇಲ್ಲಿ ಕೆಡವಿ ಹಾಕಿದ್ದಾರೆ ಅಂತ ಒಂದು ಪ್ರಶ್ನೆ, ಮತ್ತೆ ನಿಮಗೆ ಈಗ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬೇರೆ ಹೊಸ ಬ್ರಿಡ್ಜ್ ಏನಾದರೂ ಕೊಡ್ತಾರೆ ಅಂತ ಯಾರಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ? ಬಂದು ಧೈರ್ಯ ಹೇಳಿದಾರಾ? ಏನ್ ಹೇಳ್ತೀರಿ? ಯಾರು ಬರ್ಲಿಲ್ಲ ಸರ್ ನಮ್ಗೆ ಇಲ್ಲಿ. ಯಾರು ಬರ್ಲಿಲ್ವಾ? ಯಾರು ಬರ್ಲಿಲ್ಲ. ಮತ್ತೆ ನಮ್ಗೆ ಏನ್ ಸಮಸ್ಯೆ ಅಂತ ಹೇಳಿದ್ರೆ, ಈಗ ನೋಡಿ, ಹೆಣ್ಣು ಮಕ್ಕಳು ಟ್ಯೂಷನ್ಗೆ ಹೋಗ್ತಾರೆ, ನಾವು ಕೆಲಸಕ್ಕೆ ಹೋಗ್ತೇವೆ. 5 ನಿಮಿಷದ ರಸ್ತೆಯನ್ನು ಅರ್ಧ ಗಂಟೆ ನಾವು ತೆಗಿಬೇಕಾಗ್ತದೆ. ಕೈಯಲ್ಲಿ ಏನಾದ್ರು ತರಕಾರಿ ಅಂತ ತಕೊಂಡ್ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟು ದೂರ ಆಗ್ತದೆ ನಮ್ಗೆ. ಈಗ ಅಕ್ಕ, ಇದು ಯಾಕೆ ಅಲ್ಲಿ ಇರುವಂತ ಬ್ರಿಡ್ಜ್ ಅನ್ನು ಡೆಮಾಲಿಷ್ ಮಾಡಿದ್ದು ಅಥವಾ ಕೆಡವಿದ್ದು ಯಾಕೆ? ಅದು ಯಾರಿಗೂ ಹೇಳಲೇ ಇಲ್ಲ ಸರ್, ಯಾರಿಗೆ ಇನ್ಫಾರ್ಮೇಶನ್ ಕೂಡ ಕೊಡ್ಲಿಲ್ಲ ಅವರು. ಮತ್ತೆ ಎಲ್ಲ ಇದು JCB ಬಂದು ಹೊಡೆದು ಹೋದ್ರು. ಆಗ ನಾವೆಲ್ಲ ಜನ ಎಲ್ಲ ಸೇರುವಾಗ ನಾವು ಸಹ ಹೋದೆವು ಅಲ್ಲಿ ಹೋಗುವಾಗ ಕೆಡವೆ ಆಗಿದೆ. ಆಮೇಲೆ ಅಲ್ಲಿ 2-3 ಆಚೆ, ನಾವು ಈಚೆ ಸೈಡ್ ಇದ್ದೆವು, ಬ್ರಿಡ್ಜಿನ ಆಚೆ ಸೈಡ್ ಕೆಲವು ಮಂದಿ ನಿಂತ್ಕೊಂಡಿದ್ರು. ಅವ್ರ ಹತ್ರ ನಾವು ಹೇಳಿದ್ವಿ, ನಮ್ಗೆ ನೀರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಯ್ತು, ನಮ್ದು ನೀರಿದು ಪೈಪ್ ಕೂಡ ಕಟ್ ಆಗಿತ್ತು. ಅದಕ್ಕೆ ನಾವು ಸ್ವಲ್ಪ ಮಾತಾಡಿದ್ದೇವೆ ಎಲ್ಲರೂ ಸೇರಿ, ಸಾರ್ವಜನಿಕರು. ನಮ್ಗೆ ಈಗ ನೀರೆಲ್ಲ ಇಲ್ಲ, ಈಗ ಏನ್ ಮಾಡ್ತೀರಾ ಅಂತ ಹೇಳಿ. ಯಾಕೆ ನಾಳೆ ಬೆಳಿಗ್ಗೆ ಒಳಗೆ ನಿಮ್ಗೆ ಸರಿ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಮರುದಿನ ಮಾಡಿ ಕೊಟ್ಟಿದ್ದಾರೆ. ಆಮೇಲೆ ನಾವು ಕೇಳಿದ್ವಿ, ನೀವು ಯಾಕೆ ತೆಗಿದ್ರಿ, ನಮ್ಮ ಕಾರ್ಪೊರೇಟರ್ಗೆಲ್ಲ ಹೇಳಲಿಕ್ಕೆ ಇಲ್ವಾ ನೀವು ಅಂತ ಕೇಳಿದ್ರೆ, ಅವರಿಗೆ ಕೂಡ ಇನ್ಫಾರ್ಮೇಶನ್ ಇರ್ಲಿಲ್ಲ. ಈಗ ತೆಗಿಲಿಕ್ಕೆ ಬಂದವರು ಯಾರು? ತೆಗಿಲಿಕ್ಕೆ ಬಂದವರು ಯಾರಂತ ನಮ್ಗೆ ಇನ್ನು ನಂಗೆ ಮಾಹಿತಿ ಇಲ್ಲ ಸರ್, ನನ್ಗೆ ಏನ್ ಗೊತ್ತಿಲ್ಲ ಅದರ ಬಗ್ಗೆ. ಮತ್ತೆ ನಾವು ಕಮಿಷನರ್ ಹತ್ರ ಹೋಗಿದ್ದೆವು. ಆಗ ಅವ್ರು ಹೇಳಿದ್ರು, ಇಲ್ಲ ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ.
ಅದು ಏನಂತ ನಂಗೆ ಸರಿ ಗೊತ್ತಿಲ್ಲ ನಂಗೆ. ಓಹೋ, ಆದ್ರೂ ಸಹ ನಮ್ಗೆ ಇಲ್ಲಿ ಸಾರ್ವಜನಿಕವಾಗಿ ಹೇಳ್ಬೇಕಿತ್ತು ಅವರು. ಖಂಡಿತವಾಗಿ ಹೇಳ್ಬೇಕಿತ್ತಲ್ಲ. ಹೌದು ಹೇಳ್ಬೇಕಿತ್ತು, ಅವ್ರು ಹೇಳಲಿಲ್ಲ. ಹ್ಮ್ ಮತ್ತೆ ನಾವು ಈಗ ಬೇಕು ನಮ್ಗೆ ಈಗ ರೋಡು ಈಗ ಬಹಳ ಕಷ್ಟ ಆಗ್ತಾ ಉಂಟು. ಇಲ್ಲಿ ಮುಳ್ಳಹಂದಿದ್ದು ಪ್ರಾಬ್ಲಮ್ ಉಂಟು, ಕರೆಂಟ್ ಇದ್ದು ಸರಿ ಪ್ರಾಬ್ಲಮ್ ಉಂಟು, ಯಾವ ಮೂಲಭೂತ ಸೌಕರ್ಯ ಇಲ್ಲ. ಅಂದ್ರೆ ನಿಮಗೆ ಪ್ರತಿನಿತ್ಯ ನೀವು ಓಡಾಡ್ತಾ ಇರುವ ರಸ್ತೆ ಇದು? ಹೌದು. ಈಗ ನೀವು ಸುತ್ತು ಬಳಸಿಕೊಂಡು ಹೋಗ್ಬೇಕಾಗತ್ತೆ. ಎಷ್ಟೊಂದು ಸುತ್ತಾಗುತ್ತೆ ಅಂದ್ರೆ ಎಷ್ಟು ಗಂಟೆ ಬೇಕಾಗತ್ತೆ ಅಥವಾ ಎಷ್ಟು ದೂರ ಆಗುತ್ತೆ ಅದು? ತುಂಬಾ ಆಗ್ತದೆ ಸರ್, ಒಂದು ರೌಂಡ್ ಹೊಡೆದಾಗೆ ಆಗ್ತದೆ. ನಮ್ದು ಮನೆಗೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಉಂಟಲ್ಲ ಸರಿ 3 ನಿಮಿಷ ದಾರಿ. ಈಗ ಈಚೆಯಿಂದ ಹೋಗ್ಬೇಕಾದ್ರೆ ನಾವು ಒಂದು ಸುತ್ತು ಹೊಡೆದು ಹೋಗ್ಬೇಕು, ಅದೇ ದಾರಿಗೆ ಬರ್ಬೇಕು. ಆಕ್ಚುಲಿ ಒಂದು ಕಾಲ್ ದಾರಿ ಆದ್ರೂ ಮಾಡಿ ಕೊಟ್ರೆ ನಮ್ಗೆ ಚೆನ್ನಾಗಿರ್ತಿತ್ತ ಅಂತ ಅನಿಸ್ತದೆ ಈಗ. ಖಂಡಿತ ಒಂದು ನಡ್ಕೊಂಡಾದ್ರೂ ಹೋಗ್ಬೋದಿತ್ತಲ್ವಾ? ಹೌದು, ಅದೇ ಈಗ ಆಗ್ತಾ ಉಂಟು. ಈಗ ನೋಡಿ ಅಲ್ಲಿ ಈಗ ತೋಡಾಗಿದೆಲ್ಲ, ಅಷ್ಟು ದೊಡ್ಡ ತೋಡಾಗಿದೆ, ಅದ್ರ ಬ್ರಿಡ್ಜ್ ಅನ್ನೇ ದಮ್ಮಕ್ಕಂತ ಕೆಳಗೆ ಹಾಕಿದ್ದಾರೆ. ನೋಡಿ ರಿಜೆಂಟ್ ಪಾರ್ಕ್ ಅಲ್ಲಿ ನೀರು ತುಂಬಿತಂತ ಹೇಳಿ ನಮ್ಮದು ಬ್ರಿಡ್ಜ್ ಅನ್ನು ಕಟ್ ಮಾಡಿದ್ದಾರೆ. ದೊಡ್ಡ ಕಾಲುವೆ. ಎಲ್ಲಿ ನೀರು ತುಂಬಿತ್ತಂತೆ? ಎಲ್ಲಿ ನೀರು ತುಂಬಿತ್ತು? ರಿಜೆಂಟ್ ಪಾರ್ಕ್ ಅಂತ ಒಂದು ಉಂಟು ನಮ್ಮ ಪಕ್ಕದ ರೋಡಲ್ಲಿ, ಅಲ್ಲಿ ನೆರೆ ಬಂದಿತ್ತಂತ ಹೇಳಿ ಇಲ್ಲಿ ಡೆಮಾಲಿಶ್ ಮಾಡಿದ್ರು. ಇದಕ್ಕಿಂತ ಮುಂದೆ ಹೋಗುವಾಗ ಸಪೂರ ಕಾಲುವೆ. ಇದು ನಿಜ ಚೆನ್ನಾಗಿತ್ತು. ಅಂದ್ರೆ ಈಗ ನಮ್ಗೆ ಯಾವಾಗ ಮಾಡಿ ಕೊಡ್ತಾರಂತ ಮಾಹಿತಿ ಗೊತ್ತಿಲ್ಲ ನಮ್ಗೆ. ಟೆನ್ಷನ್ ಆಗ್ತಾ ಉಂಟು ನಮ್ಗೆ. ಹೌದು, ಎಷ್ಟು ದಿನ ಅಂತ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಕೆಲವರು ಈಗ ಲಾಕ್ ಡೌನ್ ಅಲ್ಲಿ ಹೇಗೆ ಮನೇಲಿ ಕೂತಿದ್ದೇವೆ ನೋಡಿ, ಹಾಗೆ ಮನೆಯಲ್ಲೇ ಕೂತಿದ್ದೇವೆ ನಾವು. ಗಂಡಸರನ್ನು ಪ್ರತಿ ಸರಿ ಕಲೀಲಿಕ್ಕೆ ಆಗ್ತದಾ? ಹೌದು, ನಿಮಗೆ ಈಗ ಮತ್ತೊಮ್ಮೆ ಲಾಕ್ ಡೌನ್. ನಮ್ಗೆ ಲಾಕ್ ಡೌನ್. ನಮ್ಗೆ ಹೋಗ್ತೇನೆ, ನಾನ್ ನಡ್ಕೊಂಡು ಹೋಗ್ಬೇಕಲ್ಲ, ಅನಿವಾರ್ಯ ಅಲ್ಲ. ಅಲ್ಲ ಆದ್ರೆ ನೀವು ಹೇಳಿದ ಬೇರೆ ಇಲ್ಲಿ ಗಂಡಸರಿಗೆ ಬಾರಿ ಕಷ್ಟವೇ ಲಾಕ್ ಡೌನ್. ಮತ್ತೆ ಗಂಡಸರು ಇದ್ರೆ ಮಾತ್ರ ಏನಾದ್ರು ಅಗತ್ಯದ ವಸ್ತು ತರಲಿಕ್ಕೆ ಆಗುದು. ಹೌದೌದು. ಮತ್ತೆ ಈಗೆಲ್ಲ ತಂದಿರ್ಬೇಕು. ಸ್ವಲ್ಪ ವಯಸ್ಸಾದವರಿದ್ದವರಿಗೆ, ಪ್ರಾಯದವರಿಗೆ ಪಾಪ ತುಂಬಾ ಇಷ್ಟು ಸುತ್ತಾಡಿಕೊಂಡು, ಮತ್ತೆ ಮಳೆ ಅಲ್ವಾ? ಅದೇ ಸರ್, ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಮಳೆ ಆಯ್ತು, ಇನ್ನು ಬೇಸಿಗೆಯಲ್ಲಿ ಹೇಗೆ ಹೋಗುದು ಈ ಬಿಸಿಲಿಗೆ? ಅದು ಕೂಡ ಹೌದು. ಎಲ್ಲವೂ ಕಷ್ಟವೇ. ಮಳೆ ಬಂದ್ರು ಕಷ್ಟವೇ, ಬಿಸಿಲಿದ್ರು ಕಷ್ಟವೇ. ಈಗ ಪಕ್ಕದ ಪಾರ್ಕ್ ಅಲ್ಲಿ ನೀರು ನಿಂತಿತ್ತು ಅಂತ ಇಲ್ಲಿ ಆ ಬ್ರಿಡ್ಜ್ ಅನ್ನೇ, ಸೇತುವೆಯನ್ನೇ ಹಾಕಿ ಹೋದ್ರು, ಕಡವೆ ಹಾಕಿ ಹೋಗೋದಂತೆಯಾ? ಅಲ್ಲ, ನಮ್ಮನ್ನು ನೀರಲ್ಲಿ ಹಾಕಿದ್ರು. ಹೌದು, ನಿಮ್ಮನ್ನು ನೀರಲ್ಲಿ ಹಾಕಿದ್ರು. ಅದಕ್ಕೆ ಓಕೆ ಸರ್. ಇಲ್ಲ ನಮ್ಗೆ ನೆರೆ ಬಂದು ನಾವೆಲ್ಲಿ ಹೋಗುದು? ನಿಮ್ಮನ್ನು ನಡು ನೀರಲ್ಲಿ ಕೈ ಬಿಟ್ರು. ಹೌದು. ಈಗ ನಮ್ಗೆ ಈ ತಿಂಗಳು 8 ತನಕ ನಮ್ಗೆ ಟೈಮ್ ಕೊಟ್ಟಿದ್ದಾರೆ, ಒಂದು ವಾರದಲ್ಲಿ ಮಾಡ್ತೇವೆ ಅಂತ ಹೇಳಿ. ಯಾರು ಮೇಡಮ್? ಈಗ 1.5 ತಿಂಗಳಾಯ್ತು ಸರ್. ಯಾರು ನಿಮಗೆ ಭರವಸೆ ಕೊಟ್ಟಿದ್ದಾರೆ? ನಾವೆಲ್ಲ ಇಲ್ಲಿ ಕಾರ್ಪೊರೇಷನ್ ಸೇರಿ ಹೋಗಿದ್ದೇವೆ ಅಲ್ಲಿಗೆ, ನಮ್ಮ ಸಾರ್ವಜನಿಕರೆಲ್ಲ ಸೇರ್ಕೊಂಡು. ಕಮಿಷನರ್ ಹೇಳಿದಾರ ಒಂದು ವಾರದಲ್ಲಿ? ಕಮಿಷನರ್ ಹತ್ರ ಸಹ ಹೋಗಿದ್ದೇವೆ, ಮೇಯರ್ ಹತ್ರ ಕೂಡ ಹೋಗಿದ್ದೇವೆ, ಭರತ್ ಶೆಟ್ಟಿ ಅವರಿಗೆ ಕೂಡ ನಾವು ಕೊಟ್ಟಿದ್ದೇವೆ ಲೆಟರ್. ಎಲ್ಲರೂ ಭರವಸೆ ಏನಂತ ಮಾಹಿತಿ ಇನ್ನು ನಮಗೆ ಗೊತ್ತಿಲ್ಲ. ಎಲ್ಲರೂ ಭರವಸೆ ಕೊಟ್ಟಿದ್ದಾರೆ. ಮಾಡ್ಬೋದನ್ನ ಆಸೆ ಉಂಟು. ಈಗ ಎಷ್ಟು ದಿವಸ ಆಯ್ತು ಈ ರೀತಿ ಕಟ್ ಮಾಡಿ ಒಂದು ಅಂದಾಜು? ಈಗ ಆಯ್ತು ಸಲ 1 ವರ್ಷ ಆಯ್ತು. ಎಷ್ಟು? 1.5 ತಿಂಗಳು. ಸಾರಿ, 1.5 ತಿಂಗಳಾಯ್ತು. 1.5 ತಿಂಗಳಾಯ್ತು ನೀವು ಸುತ್ತು ಬಳಸಿಕೊಂಡು ಹೋಗ್ತಾ ಇದ್ದೀರಿ. ಹೌದು ಸರ್. ಈಗ ನೀರು ಈಚೆಗೆ ಹೋಗ್ಬೇಕಿದ್ರೆ ಸೇತುವೆ ಅಡಿಯಲ್ಲಿ ಹೋಗುದಿಲ್ವಾ? ಅಂದ್ರೆ ಎಂತ ಆಗ್ತಿತ್ತು ಅಂತೇಳಿ ಸರ್, ಇಲ್ಲಿ ಮೀನೆಲ್ಲ ಹಿಡಿಲಿಕ್ಕೆ ಅಂತೇಳಿ ಬಲೆ ಹಾಕ್ತಾ ಇದ್ರು. ಅದು ಬಲೆ ಮೀನಿಗೆ ಸಿಕ್ಕಿಕೊಂಡು ಕಸ ಎಲ್ಲ ನೀರ್ದು ನಿಂತಿತ್ತ ಅಂತ ನಮ್ಗೆ ಇನ್ನು ಕರೆಕ್ಟ್ ನನ್ಗೆ ಎಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಎಸ್, ಈಗ ಬಲೆ ಇರ್ಲಿ, ಮೀನಿರ್ಲಿ, ಮೀನು ಹಿಡಿಯಲಿ, ಈಗ ಸೇತುವೆಯ ಅಡಿಯಿಂದ ನೀರು ಹೋದ್ರೆ ಆಯ್ತಲ್ಲ? ಕ್ಲಿಯರ್ ಆಗಿ ಹೋಗ್ತಿತ್ತು ಸರ್, ನಮ್ಮ ಸೈಡಲ್ಲಿ ಹೋಗ್ತಿತ್ತು. ಅದನ್ನು ಸೇತುವೆ ಅಡಿಯಲ್ಲಿ ಇರುವಂತದನ್ನು ಕ್ಲಿಯರ್ ಮಾಡಿ ಕೊಡೋದಪ್ಪ. ಅದು ಬಿಟ್ಟು ಸೇತುವೆಯನ್ನೇ ಕಟ್ ಮಾಡಿ ಹೋದ್ರೆ ಕೊಡ್ತಿದ್ರೆ ಒಳ್ಳೆ ಇತ್ತು. ನಮ್ದು ಆಕ್ಚುಲಿ ನಮ್ದು ದಿವಸ ಕಟ್ ಆಗಿತ್ತು ಸ್ವಲ್ಪ ಸೇತುವೆ. ಅಂದ್ರೆ ಎಂತ ಗೊತ್ತಿಲ್ಲ ಸರ್, ಇದು ದೊಡ್ಡ ಸಮಸ್ಯೆ ಉಂಟು ಇಲ್ಲಿ. ಮೊದಲು ನಮ್ಗೆ ಇಲ್ಲಿ ಆಚೆ ಮತ್ತೆ ಈಚೆ ಇದು ಕಟ್ಟಿದ್ರು, ಕಾಲುವೆಯನ್ನು ಕಟ್ಟಿದ್ರು. ಆಗ ಬ್ರಿಡ್ಜ್ ಉಂಟು, ಚಿಕ್ಕದಿತ್ತು. ಅರ್ಥ ಆಯ್ತಾ ನಿಮ್ಗೆ? ಕೆಳಗಿನ ಬೇಸ್ ಮತ್ತೆ ಎಂತ ಹೇಳಿದ್ರೆ ಕನೆಕ್ಷನ್ ಉಂಟಲ್ಲ, ಅದು ಕನೆಕ್ಷನ್ ಸ್ವಲ್ಪ ತಪ್ಪಾಗಿ ಸಪರವಾಗಿ ಸಣ್ಣದಾಗಿ ಮಾಡಿದ್ರು. ಕೆಳಭಾಗದಲ್ಲಿ ಇದು ಅಗಲ ಉಂಟು, ಯಾವ್ದು ಹೇಳ್ತೀರಾ, ಕಂಬ ಅಗಲ ಉಂಟು, ಪಿಲ್ಲರ್ ಅಗಲ ಉಂಟು, ಚಿಕ್ಕದಿತ್ತು. ಪಿಲ್ಲರ್ ಅಗಲ ಇತ್ತು, ಅದರ ಮೇಲಿನ ಸ್ಲ್ಯಾಬ್ ಸಣ್ಣದಿತ್ತು ಅಂತ ನೀವು ಹೇಳೋದು?
ಪಿಲ್ಲರ್ ಇರ್ಲಿಲ್ಲ ಅದಕ್ಕೆ, ನೀವು ಹೇಳಿ ನಮ್ಮ ರೋಡಿಗೆ ಉಂಟಲ್ಲ ಪಿಲ್ಲರ್ ಇರ್ಲಿಲ್ಲ, ಹಾಗಾಗಿ ಎಂತ ಆಯ್ತು, ಒಂದು ಸೈಡ್ ಇದಾಗಿತ್ತು, ಬಗ್ಗಿತ್ತು, ಜಗ್ಗಿಕೊಂಡಿತ್ತು. ಜಗ್ಗಿಕೊಂಡಿತ್ತು. ಅದು ನಾವು ನಮ್ಮ ಕಾರ್ಪೊರೇಟರ್ಗೆ ಹೇಳಿದ್ದೆ, ಅವರು ನಮ್ಗೆ ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು. ಇದು ಮಾಡಿ ಕೊಡುವ ಮೊದ್ಲೇ ಹೀಗೆ ಆಗಿ ಹೋಯ್ತು. ಯಾರು ನಿಮ್ಮ ಕಾರ್ಪೊರೇಟರ್? ಹೇಳಿದ ನಮ್ದು ನಯನಾ ಅವರು. ನಯನಾ ಮೇಡಮ್ ಅವರಿಗೆ ಅಂತ ಹೇಳಿದ್ರು. ಸ್ವಲ್ಪ ನೀವು ಮತ್ತೆ ಸ್ವಲ್ಪ ಒತ್ತಡ ಹಾಕ್ಬೇಕು, ಒತ್ತಡ ಹಾಕ್ಬೇಕು. ಇಲ್ಲ ಸರ್, ಅವರಿಗೆ ಒಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು, ನನ್ನ ಅಭಿಪ್ರಾಯ. ಹೌದೌದು, ಕೆಡವಾಗ ಒಂದು ಅಭಿಪ್ರಾಯ ಕೊಡಬೇಕಿತ್ತು, ಜನರ ಹತ್ರ ಕೇಳಬೇಕಾಗಿತ್ತು, ಹೇಳಬೇಕಾಗಿತ್ತು. ಯಾಕಂತ ಹೇಳಿದ್ರೆ ಪ್ರತಿನಿತ್ಯ ಪ್ರತಿಕ್ಷಣವು ಬಳಸುವಂತದ್ದು, ಓಡಾಡುವಂತ ದಾರಿ ಅಲ್ವಾ? ಇಲ್ಲ ಸರ್, ಇದು ಒಂದೇ ಇರೋದು ನಮ್ಗೆ ರೋಡ್. ತೋಡಿಲ್ಲ, ಇಲ್ಲ, ನೀರಿನಲ್ಲಿ ಮುಳುಗಿ ಹೋಗಿದೆ ಇಲ್ಲಿ. ಎಲ್ಲ ಗದ್ದೆಗಳ ಫಿಲ್ ಮಾಡ್ಲಿಲ್ಲ, ಖಾಲಿ ನೀರು. ಈಗ ರೋಡ್ ಕೂಡ ಇಲ್ಲ, ಸರಿ ಆಯ್ತು. ಇದು ನೆಗಡಿ ಆಯ್ತಂತ, ಶೀತ ಆಯ್ತಂತ ಮೂಗನ್ನೇ ಕತ್ತರಿಸಿದಾಗೆ ಆಯ್ತು. ಆಗಿದೆ ಈಗ ಹಾಗೆ ಅಲ್ವಾ? ಏನೋ ಶೀತಕ್ಕೆ ನೆಗಡಿಗೆ ಮದ್ದು ಕೊಡುವುದು ಬಿಟ್ಟು ಈಗ ನಮ್ಗೆ ಜ್ವರ ಬರ್ತದ ಅಂತ. ಈಗ ಖಂಡಿತ ಜ್ವರ ಬರ್ತದೆ. ನಿಮ್ಮನ್ನೀಗ ನೀರಿನ ಮಧ್ಯೆ ಹಾಕಿ ಹೋಗಿದಾರಲ್ಲ. ಹೌದು, ಇನ್ನು ಜ್ವರವೇ ಬರ್ತದೆ. ಹೌದು, ನೀವು ನಯನಾ ಅವರಿಗೆ, ಕಾರ್ಪೊರೇಟರ್ ನಯನಾ ಅವರಿಗೆ ಸ್ವಲ್ಪ ಒತ್ತಾಯ ಇಲ್ಲ, ಅವರು ಮಾಡ್ತಾರೆ. ಈಗ ನೋಡಿ, ಅವರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತಲ್ಲ. ಹೌದು, ಈಗ ಅವ್ರು ಹೇಳುದು ಅವರಿಗೆ ಇನ್ಫಾರ್ಮೇಶನ್ ಇಲ್ಲ ಅಂತ ಅವ್ರು ಹೇಳೋದು. ನಮ್ಮ ಹತ್ರ ಏನು ಹೇಳಿಲ್ಲ ಹಾಗೆ, ಆದ್ರೆ ನಾವ್ ಎನ್ಸ್ಕೊಳ್ಬೇಕಲ್ಲ. ನೀವೇ ಹೇಳಿಕೊಳ್ಳೋದು. ಇರ್ಲಿ, ಈಗ ಹೇಳ್ಬೇಕಿತ್ತು, ನಮ್ಗೆ ಸಹ ಹೇಳ್ಬೇಕಿತ್ತು. ಹೌದು, ಖಂಡಿತ ನನ್ನ ಅಭಿಪ್ರಾಯ. ಅಲ್ಲ, ಖಂಡಿತವಾಗಿ ಈಗ ಮನೆ 100 ಇರ್ಲಿ, 1000 ಇರ್ಲಿ, ಅಥವಾ ಒಂದೇ ಮನೆ ಇರ್ಲಿ, ಅದು ಪ್ರಶ್ನೆ ಅಲ್ಲ. ಒಂದು ಮನೆಯವರಾದ್ರೂ ಕೂಡ ನಾಗರಿಕರೇ. ಏನ್ ಮೇಡಮ್? ಜನ ಇಲ್ಲಿ ನಾವು ಕಡಿಮೆ ಇದ್ರು ಕೂಡ ಹೋಗೋ ಬರೋ ಜನ ತುಂಬಾ ಇದ್ದಾರೆ ಸರ್. ಈ ರಸ್ತೆಯ ಮೂಲಕವಾಗಿ ಲೇಔಟ್ ನಲ್ಲಿ ಜನಗಳು ನಾವು ಕಮ್ಮಿ ಇರ್ಬೋದು, ಬಟ್ ಇದು ಆ ಪಡ್ಡೈನ ಎಲ್ಲರೂ ನಮ್ಮ ಈ ರಸ್ತೆಯನ್ನೇ ಬಳಸ್ಕೊಳ್ತಾರೆ, ಗೊತ್ತುಂಟಾ ನಿಮ್ಗೆ? ಮೇನ್ ಹೊಸಬೆಟ್ಟು ರೋಡ್ ಉಂಟು ನೋಡಿ, ಅದು ಸ್ವಲ್ಪ ದೂರ ಆಗ್ತದೆ. ಇದು ನಮ್ಗೆ ಒಳಗಿನ ದಾರಿ ಉಂಟಲ್ಲ, ಎಲ್ಲ ಇದ್ರ ಮೂಲಕವೇ ಹೋಗುದು. ತುಂಬಾ ಜನ ಆಚೀಚೆ ಹೋಗ್ತಾರೆ. ವೆಹಿಕಲ್ ಇದ್ದವರಿಗೆ ಓಕೆ, ನಡ್ಕೊಂಡು ಹೋಗುವವರಿಗೆಲ್ಲ ಎಷ್ಟು ಕಷ್ಟ. ನೂರಾರು ಜನ ನಡ್ಕೊಂಡು ಹೋಗ್ತಾರೆ. ಮಕ್ಕಳಿಗೆ ಟ್ಯೂಷನಿಗಂತೂ ಕಷ್ಟವೇ ಕಷ್ಟ. ಈಗ ಮುಳ್ಳಂದಿ ಉಂಟು, ಕಾಲಡಿದು ಭಯ ಉಂಟು, ದೀಪ ಇಲ್ಲ, ಎಲ್ಲ ಸಮಸ್ಯೆ ಉಂಟು. ನಾವು ಎಷ್ಟು ಇದ್ದುಕೊಂಡು ಈ ರೋಡ್ ಒಂದು ಉಂಟಲ್ಲ, ಸಮಾಧಾನದಲ್ಲಿ ಇದ್ದೇವೆ. ಈಗ ಬಹಳ ಕಷ್ಟ. ಈಗ ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಕೊನೆಗೆ ಈ ರೋಡನ್ನೇ ಅರ್ಧದಲ್ಲಿ ಕೆಡವಿ ಹೋಗಿದ್ದಾರೆ. ಹೌದು. ಈಗ ಪಕ್ಕದಲ್ಲಿಗೆ ನೀರು ತುಂಬಿತ್ತು, ನೆರೆ ಬಂದಿತ್ತು ಅಂತ ಹೇಳಿದೆ, ಆ ಪಕ್ಕದ ಸೇತುವೆಯನ್ನು ಕೂಡ ಕೆಡವಿ ಹೋಗಿ ತಾತ್ಕಾಲಿಕ ವ್ಯವಸ್ಥೆ ಕೂಡ ನೀವು ಹೇಳ್ತೀರಿ 1 ತಿಂಗಳು ದಾಟಿತ್ತು, ಇನ್ನೂ ಮಾಡಿಲ್ಲ ಅಂತ ಹೇಳಿದ್ರೆ. 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಯ್ತು, ಇನ್ನೂ ಕೂಡ ಮಾಡಿಲ್ಲ ಅಂತ ಹೇಳಿದ್ರೆ. ಮಳೆ ಒಂಚೂರು ನಿಲ್ಲಿ ಅಂತ ಹೇಳಿದ್ದಾರೆ. ಈಗ ಮಳೆ ನಿಂತು ಹೋಗಿದೆ. 2 ದಿನದ ಕೆಲಸ, 3 ದಿನದ ಕೆಲಸ ಅಷ್ಟೇ. ಅಲ್ಲ, ಮಳೆಗಾಲದಲ್ಲಿ ಮಳೆ ಬಾರದೆ ಮತ್ತೆ ಯಾವಾಗ ಮಳೆ ಬರೋದಂತೆ? ಮಳೆಗಾಲದಲ್ಲಿ ಮಳೆ ಬಾರದೆ, ಮಳೆಗಾಲದಲ್ಲಿ ಅದಕ್ಕೆಲ್ಲ ಮೊದಲೇ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕಲ್ಲ. ಏಪ್ರಿಲ್ ಮೇ ತಿಂಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಮಾಡದೆ, ಪರ್ಯಾಯ ವ್ಯವಸ್ಥೆ ಮಾಡದೆ, ನಮ್ಗೆ ಬಹಳ ಬೇಜಾರಾಗ್ತಾ ಉಂಟು ಮೇಡಮ್. ಏಪ್ರಿಲ್ ಮೇ ತಿಂಗಳಲ್ಲಿ ಮಹಾನಗರ ಪಾಲಿಕೆಯವರೆಲ್ಲ ಟೆಂಡರ್ ಕರೀತಾರೆ. ಯಾವುದಕ್ಕೆ? ಇರುವಂತ ತೋಡುಗಳನ್ನು, ಚರಂಡಿಗಳನ್ನು ಕ್ಲೀನ್ ಮಾಡಿ ಮಳೆ ನೀರು ಸರಿಯಾಗಿ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಗುತ್ತಿಗೆದಾರರಿಂದ ಟೆಂಡರ್. ಕೊರೋನಾ ಅಲ್ಲ ಸರ್ ನಮ್ಗೆ ಬರುದು, ನಾವು ಡೆಂಗ್ಯೂ ಮಲೇರಿಯಾ ಬಂದೆ ಸಾಯ್ತೇವ ಅಂತ ಆಗ್ತದೆ. ಖಂಡಿತ, ಹೌದು. ಭಯ ಇಲ್ಲ. ನೀವು ಆರೋಗ್ಯ ಇಲಾಖೆ ಕೂಡ ಒಂದು ದೂರು ಕೊಡಬೇಕು. ನೀವು ಇನ್ನೊಂದ್ ಸ್ವಲ್ಪ 15 ದಿನ ನೋಡುದು. ಆರೋಗ್ಯ ಇಲಾಖೆ, ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಇದೆ ಅಲ್ವಾ? ಆರೋಗ್ಯ ಅಧಿಕಾರಿ ಕೂಡ ಇದ್ದಾರೆ ಅಲ್ಲಿ, ಆರೋಗ್ಯ ಅಧಿಕಾರಿ. ಅವರಿಗೆ ಕೂಡ ಬೆನ್ನತ್ತಿ, ಅವರಿಗೆ ಕೂಡ ಒಂದು ದೂರು ಕೊಡಿ. ಜೊತೆಗೆ ಜಿಲ್ಲಾ ಆರೋಗ್ಯ ಇಲಾಖೆ ಇದೆ, ಜಿಲ್ಲಾ ಆರೋಗ್ಯ ಇಲಾಖೆ ಕೂಡ ಒಂದು ದೂರು ಕೊಡಿ. ಈ ರೀತಿ ಕೆಡವಿದ್ದಾರೆ, ನಮ್ಮ ಗ್ರಾಮದ, ನಮ್ಮ ಲೇಔಟ್ನ 4 ಸುತ್ತ ಕೂಡ ನೀರು ಬಂದು ನಿಂತಿದೆ. ನಾವು ಬದುಕಬೇಕೋ ಬೇಡವಾ? ನಮ್ಮನ್ನು ಬದುಕಿಸ್ತೀರಾ ಅಥವಾ ಇದೇ ರೀತಿ ಮಾಡ್ತೀರಾ ಏನಂತ ಕೇಳಿ ಅವರಿಗೆ. ಎಲ್ಲರೂ ಸೇರಿ ಆರೋಗ್ಯ ಇಲಾಖೆಗೆ, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಿಗೆ ಒಮ್ಮೆ ಭೇಟಿ ಮಾಡಿ. ಇಷ್ಟು ನಾವು ಕೊಟ್ಟ ಮೇಲೆ ಕೂಡ ಒಂದು ನಮ್ಗೆ ಕಾಲ್ದಾರಿ ಕೂಡ ಮಾಡಿ ಕೊಡದಿದ್ರೆ ಹೇಗೆ ಸರ್? ಹೌದು, ಎಲ್ಲ ಬಿಟ್ಟು ಕಾಲ್ದಾರಿಗೆ ನಿಂತಿದ್ದೇವೆ ನಾವು. ಹೌದು. ವೆರಿ ಸ್ಯಾಡ್ ಥಿಂಗ್. ಎಷ್ಟು
ಇಷ್ಟು ಕೆಟ್ಟದಾಗಿ ವರ್ತಿಸಬಾರ್ದು ಯಾವ ಆಡಳಿತದವರು ಕೂಡ ಇಷ್ಟು ಕೆಟ್ಟದಾಗಿ. ಇದು ಬಹಳ ಕಷ್ಟ ಆಗ್ತಾ ಉಂಟು ನಮ್ಗೆ. ಹೌದು, ಇದು ಖಂಡಿತ ಏನು ಯಾವ ಪ್ರಶ್ನೆ ಇಲ್ಲ ಇಲ್ಲಿ ನಮ್ಗೆ, ಬರೀ ಒಂದೇ ನಡಿಲಿಕ್ಕೆ ಹೋಗ್ಕೊಂಡು ಹೋಗ್ಲಿಕ್ಕೆ ಜಾಗ ಇಲ್ಲ, ಕತ್ತಲಲ್ಲಿ ಬರ್ಲಿಕ್ಕಿಲ್ಲ, 6 ಗಂಟೆ ಒಳಗೆ ಮನೆ ಸೇರ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ನಮ್ಗೆ. ಕೆಲವರಂತೂ ಹೊರಗೆ ಹೋಗ್ತಾನೆ ಇಲ್ಲ. ಯಾವ್ದಾದ್ರು ಎಮರ್ಜೆನ್ಸಿ ತುರ್ತು ಸಂದರ್ಭದಲ್ಲಿ ಏನಾದ್ರು ಇದ್ದಾರಿಗೆ ಕಡೆಗೆ ಬರ್ಬೇಕಂತ ಹೇಳಿದ್ರೆ ಕಷ್ಟ ಆಯ್ತಲ್ಲ ನಿಮಗೆ? ಇಲ್ಲ, ಈಗ ನೆಂಟ್ರು ಬಂದ್ರೆ ಉಂಟಲ್ಲ, ವಾಪಸ್ ಆಚೆಯಿಂದ ಬನ್ನಿ ಅಂತ ಹೇಳ್ಬೇಕು. ಅವ್ರು ಅಲ್ಲಿಂದ ಸೀದಾ ಹೋಗ್ತಾರೆ ನಮ್ಗೆ ಏನಾದ್ರು ಇದ್ರೆ ಹೇಳಿ. ಇಷ್ಟು ಒಂದು 4 ಸೆಂಟಿಮೀಟರ್ ಅಲ್ಲಿ ನಮ್ಗೆ ಅಂತರದಲ್ಲಿ ಈ ತೋಡು ಕಟ್ಟಾಗಿ ಹೋಗಿದೆ. ಒಂದು ಸುತ್ತಿ ಬರ್ಬೇಕಾ ಇದಕ್ಕೋಸ್ಕರ. ಈಗ ನಿಮ್ಮ ಲೇಔಟ್ಗೆ ಬರುವವರು ಕೂಡ ಅರ್ಧದಲ್ಲಿ ರಿಟರ್ನ್ ಹೋಗ್ತಾರೆ. ಹೌದು. ಒಳಗಡೆ ಗಂಟೆ ತಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ. ಇಲ್ಲ, ಆಚೆಯವರು ಆಚೆ, ಈಚೆಯವರು ಈಚೆ. ಆಯರದಕ್ಕಲ್ಲಿ ಆಯರೆಡು, ಈಯರದಕ್ಕಲ್ಲಿ ಈಯರೆಡು ಅಂತ. ಏರಿಯಾ ಬಿಡಿ, ಇದು ರೋಡ್ ಕಟ್ ಆಗಿ ಅದು ಹಾಗೆ ಆಗಿದೆ ಈಗ. ಎಸ್, ನೀವು ನಿಮ್ಮ ಕಾರ್ಪೊರೇಟರ್ ನಯನಾ ಅವರಿಗೆ ಎಲ್ಲರೂ ಸೇರಿ ಈ ಬ್ರಿಡ್ಜ್ ಆಗೋ ತನಕ ಪ್ರತಿದಿನನೂ ಫೋನ್ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಅಷ್ಟೇ. ವೆರಿ ಸಿಂಪಲ್. ನಿಮ್ಮ ಕಾರ್ಪೊರೇಟರ್ ಅವರಿಗೆ, ನಿಮ್ಮ ಲೇಔಟ್ನಲ್ಲಿ ಇಷ್ಟು ಜನ ಇದ್ದೀರಲ್ಲ, ಪ್ರತಿ ಮನೆಯವರು ದಿನ ಬೆಳಿಗ್ಗೆಯಿಂದ ಸಂಜೆ ಒಂದು 2-3 ಮನೆಯವರಾದರೂ ಫೋನ್ ಮಾಡ್ತಾ ಇರಿ. ಇಷ್ಟು ಮನೆಯವರು ಫೋನ್ ಮಾಡಿದ್ರು ಸಾಕು, ಈ ಬ್ರಿಡ್ಜ್ ಆಗೋ ತನಕ ಫೋನ್ ಮಾಡಿ. ಆಯ್ತು ಸರ್. ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲಾಡಳಿತ, ನಮ್ಮ ವ್ಯವಸ್ಥೆಯನ್ನೆಲ್ಲ ಸ್ವಲ್ಪ ಫಾಲೋ ಅಪ್ ಮಾಡದೇ ಹೋದರೆ, ಅದು ನಾವು ಮನವಿ ಕೊಟ್ಟು ಬಂದಿದ್ದೇವೆ, ಅದಿನ್ನೇನು ಆಗುತ್ತೆ, ನಾವು ಟಿವಿಯಲ್ಲಿ ಬಂತು ಇನ್ನೇನು ಆಗುತ್ತೆ ಅಂತೆಲ್ಲ ನಿರೀಕ್ಷೆ ಮಾಡಿದರೆ ಕೆಲವೊಮ್ಮೆ ಆಗೋದಿಲ್ಲ. ವಿಳಂಬ ಮಾಡ್ತಾರೆ ಅವರು. ಬೇರೆ ಏನು ಕೆಲಸ ಉಂಟು, ಬೇರೆ ಏನೋ ದೊಡ್ಡ ಯೋಜನೆ ಉಂಟು, ಅದರ ಹಿಂದೆ ಹೋಗಿರ್ತಾರೆ ಮೇಡಮ್. ಇಲ್ಲ, ಹಾಗೆ ಆಗ್ಲಿಕ್ಕಿಲ್ಲ ಸರ್, ನಮ್ಗೆ ಮಾಡಿ ಕೊಡ್ಬೇಕು ಅವರು. ಎಸ್, ನಾನು ಹೇಳಿದಾಗೆ ಮಾಡಿ. ನೀವು ದಿನ ನಿಮ್ಮ ಕಾರ್ಪೊರೇಟರ್ಗೆ, ಕಮಿಷನರ್ಗೆ ದಿನ ಫೋನ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಒಂದು ಕಾಲು ದಾರಿ ಆದ್ರೂ, ತಾತ್ಕಾಲಿಕ ದಾರಿ ಆದ್ರೂ ಮಾಡಿ ಕೊಡಿ ಸರ್ ಅಂತೇಳಿ ಕಮಿಷನರ್. ಹಾಗೆ ಮಾಡ್ಬೇಕು ಸರ್. ಹೌದು, ಎಲ್ಲರೂ ಫೋನ್ ಮಾಡಿ. ನಿಮ್ಮ ಲೇಔಟ್ನಲ್ಲಿರುವ ಎಲ್ಲರೂ ಫೋನ್ ಮಾಡಿ. ದಿನಕ್ಕೊಬ್ಬರು ಫೋನ್ ಮಾಡಿದ್ರೆ ಸಾಕು, ಯಾವಾಗ ಆಗುತ್ತೆ ಅಂತ. ನಮಗೆ ಎಮರ್ಜೆನ್ಸಿ ಕಾಲು ದಾರಿ ಏನಾದರೂ ಮಾಡಿಕೊಡಿ, ಯಾವಾಗ ಆಗುತ್ತೆ ಅಂತ ಕೇಳಿ, ಅಷ್ಟೇ ಕೇಳಿ. ನಮ್ಮ ಕೇಳುವುದಕ್ಕೆ, ಹೇಳುವುದಕ್ಕೆ, ಒತ್ತಾಯ ಮಾಡೋದಕ್ಕೆ, ಆಗ್ರಹ ಮಾಡೋದಕ್ಕೆ, ಮನವಿ ಮಾಡೋದು ಅದ್ಯಾವ ತಪ್ಪೇ ಅಲ್ಲ. ಅವ್ರು ಯಾರು ಅದನ್ನು ನಿರಾಕರಿಸುವಂತೆಯೂ ಕೂಡ ಇಲ್ಲ. ಹೋರಾಡ್ಲೇಬೇಕಲ್ಲ, ಏನೋ ನಮ್ಮ ಮೂಲಭೂತ ಹಕ್ಕಿ ನಾವು ಹೋರಾಡ್ಬೇಕಲ್ಲ. 100%. ನೀವು ಮಾತ್ರ ಅಲ್ಲ, ನಿಮ್ಮ ಲೇಔಟ್ನ ಪ್ರತಿಯೊಬ್ಬರು ಮಾತಾಡಬೇಕು. ಎಲ್ಲರೂ ಇದ್ದಾರೆ ಸರ್. ಎಲ್ಲರ ಹತ್ರವೂ ಫೋನ್ ಮಾಡಕ್ಕೆ ಹೇಳಿ ಪ್ರತಿದಿನನೋ. ಕಾರ್ಪೊರೇಟರ್ಗೆ ಮತ್ತು ಕಮಿಷನರ್ಗೆ ಫೋನ್ ಮಾಡ್ಲಿಕ್ಕೆ ಹೇಳಿ ಪ್ರತಿದಿನನೋ. ಎಸ್ ಮೇಡಮ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಸ್ಥಳೀಯ ತಾವರೆಕೆರೆಯ ಗ್ರಾಮಸ್ಥರು ಅಥವಾ ಅಲ್ಲಿಯ ನಿವಾಸಿಗಳು ಪಡ್ತಾ ಇರುವ ಕಷ್ಟ ಏನು ಅನ್ನೋದನ್ನು ನೀತಾ ಅವರು ಹೇಳಿದರು. ಎಸ್, ಇವಾಗೇನೋ ನೆಂಟರು ಬಂದವರು ಕೂಡ ಕಾಲನಿ ಈ ಒಂದು ಲೇಔಟ್ನ ಒಳಗಡೆ ಬಾರದೆ ಅರ್ಧದಲ್ಲೇ ಹಿಂದಕ್ಕೆ ಮರಳಿ ಹೋಗ್ತಾರೆ. ಸಂಜೆ ಆಗ್ತಾ ಇದ್ದಾಗೆ ಬೀದಿ ದೀಪದ್ದು ಕೂಡ ಉರಿಯುವುದಿಲ್ವೋ ಗೊತ್ತಿರೋದಿಲ್ಲ. ಕಾಡು ಹಂದಿಗಳಿರುತ್ತೆ. ಸೊ ಓಡಾಡಲಿಕ್ಕೇ ಕಷ್ಟ ಆಗುತ್ತೆ. ಸಂಜೆ ಆದ ನಂತರ ಈ ಭಾಗದಲ್ಲಿ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ಆಗಿದೆ. ಮಕ್ಕಳು ಟ್ಯೂಷನ್ಗೆ ಹೋಗುವಂಥದ್ದು ಇರ್ಬೋದು, ಅಥವಾ ಮನೆ ಮಂದಿ ತಮ್ಮ ದಿನ ಬಳಕೆಯ ವಿಚಾರಕ್ಕಾದರೂ ಪೇಟೆ ಅಥವಾ ಹೊರಗಡೆಗೆ ಹೋಗಬೇಕಿದ್ದರು, ಊರಿನಿಂದ ಹೊರಗಡೆ ಹೋಗ್ಬೇಕಂತಿದ್ದರೂ ಕೂಡ ಯಾವ ರೀತಿಯ ಸಮಸ್ಯೆ ಎದುರಾಗಿದೆ, ಯಾವ ರೀತಿಯ ಕಷ್ಟ ಎದುರಾಗಿದೆ. 1-1.5 ತಿಂಗಳಿಂದ ಈ ರೀತಿ ಒಂದು ಕನೆಕ್ಟಿಂಗ್ ಪಾಯಿಂಟನ್ನು ಡಿಸ್ಕನೆಕ್ಟ್ ಮಾಡಿ. ಒಂದು ಸಣ್ಣ ಬ್ರಿಡ್ಜ್, ಇದು ವೆರಿ ಸ್ಮಾಲ್ ಬ್ರಿಡ್ಜ್. ನೀವು ನೋಡಿದ್ರಿ, ದೃಶ್ಯದಲ್ಲಿ ನೋಡಿದ್ರಿ. ಅದನ್ನು ಕೆಡವಿ ಹಾಕಿ, ನೀರು ಪಕ್ಕದಲ್ಲಿ ತುಂಬಿಕೊಂಡಂಥ ನೀರು ಸರಿಯಾಗಿ ಹೋಗ್ತಾ ಇಲ್ಲ ಅಂಥೇಳಿ ಇಡೀ ಈ ಬ್ರಿಡ್ಜನ್ನೇ ಕೆಡವಿ ಹಾಕಿ ಹೋಗಿದ್ದಾರೆ. ಎಂಥ ಒಂದು ಬುದ್ಧಿವಂತಿಕೆ ನೋಡಿ. ಮಳೆ ಬರೋದಕ್ಕಿಂತ ಮೊದಲು ಎಲ್ಲೆಲ್ಲಿ ನೀರು ನಿಲ್ಲುತ್ತೆ, ಯಾಕೆ ನಿಲ್ಲುತ್ತೆ ಅನ್ನುವುದು ಆಯಾಯ ಊರಿನ, ಆಯಾಯ ವಾರ್ಡ್ನ ಕಾರ್ಪೊರೇಟರ್ ನಿಗಾ ವಹಿಸಬೇಕಾದ ವಿಚಾರ. ಮಂಗಳೂರು ಮಹಾನಗರ ಪಾಲಿಕೆಯವರು ಮೇ ತಿಂಗಳಲ್ಲಿ ನೀವು ನೋಡಿರ್ಬೋದು, ಪ್ರತಿ ವರ್ಷವೂ ಟೆಂಡರ್ ಕರೀತಾರೆ. ಬರೇ ತೋಡುಗಳನ್ನು, ಈ ರೀತಿಯ ಸಣ್ಣ ನೀರು ಹೋಗುವಂಥ ಲೇನ್ಗಳಿರ್ತದೆ, ಅದನ್ನು ಕ್ಲೀನ್ ಮಾಡಲಿಕ್ಕೆ. ಅದರಲ್ಲಿ ಕಸ ಕಡ್ಡಿ ತುಂಬಿಕೊಂಡಿದೆಯಾ, ಅದರಲ್ಲಿ ಕೊಳಚೆ ತುಂಬಿಕೊಂಡಿದೆಯಾ, ಮಣ್ಣು ಬಿದ್ದಿದೆಯಾ, ಅಥವಾ ಪಕ್ಕದಲ್ಲಿ ಬೇರೆ ಏನಾದರೂ ಬ್ಲಾಕ್ ಆಗುವಂಥ ಸಾಧ್ಯತೆ ಉಂಟಾ, ಇದನ್ನೆಲ್ಲ
ಸರಿಪಡಿಸಿ ಅಂತ ಕಾಮಗಾರಿಯನ್ನು ಮಾಡ್ತಾರೆ. ಆಯಾ ಕಾರ್ಪೊರೇಟರ್ಗಳ ಜವಾಬ್ದಾರಿ ಕೂಡ ತನ್ನ ವಾರ್ಡ್ನಲ್ಲಿ ಏನಾಗುತ್ತೆ ಏನಾಗೋದಿಲ್ಲ, ಎಲ್ಲಿ ನೀರು ಹೋಗುತ್ತೆ, ಎಲ್ಲಿ ನೀರು ನಿಲ್ಲುತ್ತೆ, ಇದನ್ನು ನೋಡುವಂಥದ್ದು. ಇದೇನೋ ನೀರು ನಿಂತಾಗ ಪಕ್ಕದ ಜಾಗದಲ್ಲಿ ನೀರು ನಿಂತಾಗ ಬಂದು ಈಚೆ ಬದಿಯ ಬ್ರಿಡ್ಜನ್ನೇ ಡೆಮಾಲಿಷ್ ಮಾಡಿ ಡಮಾರ್ ಮಾಡಿ ಹೋಗಿಬಿಟ್ರು. ವಾಟ್ ಎ ಶೇಮ್. ನಾವು ಯಾವ ಕಾಲದಲ್ಲಿದ್ದೇವೆ? ನಾವು ಇವತ್ತಿನ ಮಾಡರ್ನ್ ಯುಗದಲ್ಲಿ ಇದ್ದುಕೊಂಡು ಕೂಡ ನಾವು ಈ ರೀತಿ ಕೆಲಸ ಮಾಡ್ತೇವೆ, ಈ ರೀತಿ ಕಾರ್ಯಾಚರಣೆ ಮಾಡ್ತೇವೆ ಅಂತ ಹೇಳಿದರೆ ಪಾಪ. ಈಗ ಲೇಔಟ್ನಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದ್ದರಿಂದ ಆಯಿತು. ಈಗ ಜನಸಂಖ್ಯೆ 100, 100 ಅಥವಾ 1000 ಅದು ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿ ಆದರೂ ಕೂಡ ಆತನಿಗೆ ಕೊಡಬೇಕಾದ ನಾಗರಿಕ ಮೂಲ ಸೌಲಭ್ಯ, ಮೂಲ ಸೌಕರ್ಯಗಳನ್ನು ಕೊಡಬೇಕಾದದ್ದು ಆಯಾಯ ನಗರಾಡಳಿತ, ಜಿಲ್ಲಾಡಳಿತ, ಸ್ಥಳೀಯ ಆಡಳಿತದ ಕರ್ತವ್ಯ. ಸೊ ಎಲ್ಲೋ ಏನೋ ಆಯಿತು, ಪಕ್ಕದಲ್ಲಿ ಏನೋ ಆಯಿತು ಅಂತೇಳಿ ಈಚೆ ಇದನ್ನು ಡೆಮಾಲಿಷ್ ಮಾಡಿ ನೀವು ಇನ್ನು ಸುತ್ತು ಬಳಸಿಕೊಂಡು ಹೋಗಿ ಅಂತ. ಎಸ್, ಯಾವ ಊರಿಗೆ ಕೂಡ ಸುತ್ತು ಬಳಸಿಕೊಂಡು ಹೋಗಲಿಕ್ಕೆ ಆಗುತ್ತೆ. ಅದು ಜಿಯೋಗ್ರಫಿ ಆಗೇ ಇರುವಂಥದ್ದು, ಭೂಮಿಯದ್ದು. ನೀವು ಒಂದು ಪಾಯಿಂಟಿಂದ ಹೊರಟ್ರೆ ಇನ್ನೊಂದು ಪಾಯಿಂಟಿಗೆ ಬಂದು ರೀಚ್ ಆಗೋಕ್ಕೆ ಆಗುತ್ತೆ, ಎನಿ ಟೈಮ್ ಎನಿ ಮೂಮೆಂಟ್. ಆದರೆ ಅದು ತೆಗೆದುಕೊಳ್ಳುವಂಥ ದೂರ, ಕ್ರಮಿಸಬೇಕಾದ ದೂರ, ಅದು ಸುತ್ತು ಬಳಸಿ ಹೋಗಬೇಕಾದ ಪಡುವಂಥ ಟೈಮ್ ಎಷ್ಟು ಅಂತ. ಯಾವ ಊರಿನ ಯಾವ ರಸ್ತೆ ಹೇಳಿಕೊಳ್ಳಿಕ್ಕೆ ಸುಲಭ, ಆದರೆ ಬೇರೆ ದಾರಿ ಇದೆ ಅಂತ. ಬೇರೆ ದಾರಿ ಮಂಗಳೂರಿಗೆ ಬರಲಿಕ್ಕೆ ಕೂಡ ಸುಮಾರು ಬೇರೆ ದಾರಿಗಳಿದ್ದಾವೆ. ಉಡುಪಿಯಿಂದನೇ ಮಂಗಳೂರಿಗೆ ಬರುವವನಿಗೆ 100 ದಾರಿಗಳಿದ್ದಾವೆ ಬರೋಕ್ಕೆ. ಏನು ಹೆದ್ದಾರಿಯಲ್ಲೇ ಬರಬೇಕಾಗಿಲ್ಲ ಅಲ್ವಾ? ಸೊ ಬೆಂಗಳೂರಿನಿಂದ ಮಂಗಳೂರಿಗೆ ಬರುವವನಿಗೆ ಕೂಡ ಅನೇಕ ದಾರಿಗಳಿದ್ದಾವೆ. ಏನು ಹೆದ್ದಾರಿಯಲ್ಲೇ ಬರಬೇಕಾಗಿಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಊರಿಗೂ ಕೂಡ ಅಷ್ಟೇ ಕನೆಕ್ಟಿಂಗ್, ಆ ಊರಿನಿಂದ ಹೊರಗಡೆ ಹೋಗಲಿಕ್ಕೆ ಬರಲಿಕ್ಕೆ ಬೇರೆ ಬೇರೆ ದಾರಿಗಳಿರುತ್ತೆ. ಸುತ್ತು ಬಳಸಿಕೊಂಡು ಬರುವಂಥ ದಾರಿಗಳು, ಸಾಮಾನ್ಯ ಪರಿಭಾಷೆಯಲ್ಲಿ ಹೇಳುವಂಥದ್ದು ಸುತ್ತು ಬಳಸಿ ಬರುವಂಥ ದಾರಿಗಳು. ಈಗ ಯಾಕೆ ಅನವಶ್ಯಕವಾಗಿ ಸುತ್ತು ಬಳಸಿಕೊಂಡು ಹೋಗಬೇಕು, ಬರಬೇಕು ಅನ್ನೋದು ಪ್ರಶ್ನೆ ಅಲ್ವಾ? ಎಸ್, ನಮ್ಮ ಜೊತೆಗೆ ಸ್ಥಳೀಯರಾಗಿರುವಂಥ ರವಿ ಪ್ರಕಾಶ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರವಿ ಪ್ರಕಾಶ್ ಅವರೇ. ನಮಸ್ಕಾರ ಸರ್. ಎಸ್, ನಿಮ್ಮ ತಾವರೆಕೆರೆ ಊರಿನ ಅಥವಾ ಈ ಒಂದು ಪ್ರದೇಶದ ಸಮಸ್ಯೆ ನಾವು ನೋಡ್ತಾ ಇದ್ದೇವೆ. ಯಾಕೆ ಇದು ಇಷ್ಟು ದಿವಸ ಆದರೂ ಕೂಡ ಇದಕ್ಕೊಂದು ಬದಲಿ ಅಥವಾ ಏನು ಕೆಡವಿದ ಜಾಗದಲ್ಲೇ, ಒಂದನ್ನು ಡೆಮಾಲಿಷ್ ಮಾಡಿದ ಜಾಗದಲ್ಲೇ ಒಂದು ಏನು ನಿಮಗೆ ಸಣ್ಣ ಸೇತುವೆ ಅಥವಾ ಬ್ರಿಡ್ಜ್ ನಿರ್ಮಾಣ ಆಗಲಿಲ್ಲ ಅನ್ನೋದು ಪ್ರಶ್ನೆ. ಹೌದು. ಯಾಕೆ ಇದು ಬಾಕಿ ಆಯಿತು? ಈಗ ಒಂದೂವರೆ ತಿಂಗಳಾಯ್ತಲ್ಲ. 1.5 ತಿಂಗಳು ಜಾಸ್ತಿ ಆಯ್ತು. ಯಾಕಂದ್ರೆ ಇದನ್ನು ನಮ್ಮ ಅಲ್ಲಿನ ಕಾರ್ಪೊರೇಟರ್ ನನಗೆ ತಿಳಿದ ಹಾಗೆ ಇದರ ಬಗ್ಗೆ ಮಾಹಿತಿಯನ್ನು ಮೊದಲಿನ ಮಾಯರ್ ದಿವಾಕರ್ ಪಾಂಡೇಶ್ವರ್ ಅವರಿಗೆ ಜನವರಿ ವೇಳೆಗೆ ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಉದಯವಾಣಿ ಪೇಪರ್ ಅಲ್ಲಿ ಓದಿದ್ದೇನೆ. ಓಕೆ, ಯಾರು ಮನವಿ ಅದರ ಕೊಟ್ಟದ್ದು? ನಂತರ ಅದು ಕಾಮಗಾರಿ ನಡೆಯಬೇಕಿತ್ತು. ಯಾರು ಮನವಿ ಕೊಟ್ಟದ್ದು? ನಮ್ಮ ಕಾರ್ಪೊರೇಟರ್, ನಮ್ಮ ಅಲ್ಲಿಯ ಕಾರ್ಪೊರೇಟರ್. ಓಕೆ, ಪಕ್ಕ ಹೆಸರು ಬರುದಿಲ್ಲ. ಮನವಿ ಕೊಟ್ಟದ್ದು ನಯನ ಕೋಟ್ಯಾನಿ. ಕರೆಕ್ಟ್. ನಾನು ಉದಯವಾಣಿಯಲ್ಲಿ ಓದಿದ್ದೇನೆ. ಅವರು ಮನವಿ ಕೊಟ್ಟಿದ್ದಾರೆ. ದಿವಾಕರ್ ಪಾಂಡೆ ಮನವಿ ಕೊಟ್ಟಿದ್ದಾರೆ. ಜನವರಿ ಅಲ್ಲಿ ಉದಯವಾಣಿ ನಾನು ಪೇಪರ್ ಓದಿದ್ದೇನೆ. ಹೌದು, ಫೆಬ್ರವರಿಯಲ್ಲಿ ದಿವಾಕರ್ ಪಾಂಡೇಶ್ವರ್ ಅವರ ಅವಧಿ ಮುಕ್ತಾಯವಾಗಿತ್ತು. ಫೆಬ್ರವರಿಯಲ್ಲಿ ಆನಂತರ ಹೊಸ ಮೇಯರ್ ಪ್ರೇಮಾನಂದ್ ಶೆಟ್ಟಿ ಅವರು ಬಂದಿದ್ರು. ಅನಂತರ ನಾವು ಇದನ್ನು ಏನ್ ತೆಕ್ಕೊಳ್ಳಿ ನಂತರ ಇವರು ಅದನ್ನು ಆಗದು ಬ್ರಿಡ್ಜ್ ಸರಿಯಾಗಿತ್ತು, ಡ್ಯಾಮೇಜ್ ಆಗಿತ್ತು. ಅವರಿಗೆ ಗಮನಕ್ಕೆ ತಂದಾಗ ಅವರು ಬೈಲಕರ್ ಅವರನ್ನು ಯಾರೋ 4 ಜನ ಕರ್ಕೊಂಡು ಹೋಗಿ ಅವರು ದಿವಾಕರ್ ಪಾಂಡೇಶ್ವರಿಗೆ ಮನವಿಯನ್ನು ಮಾಡಿದ್ದಾರೆ. ಅಂದ್ರೆ ಮತ್ತೆ ಈಗ 2-3 ತಿಂಗಳ ನಂತರ ನಾವು ಪುನಃ ನಮ್ಮ ಅಲ್ಲಿಯ ಪರಿಸರದವರನ್ನು ಕೂಡಿ ಹೋಗಿ ಕಮಿಷನರ್ ಎಲ್ಲರಿಗೂ ನಾವು ಮನವಿ ಕೊಟ್ಟಿದ್ದೇವೆ. ಕಮಿಷನರ್ ಅವರಿಗೆ ಭೇಟಿಯಾಗಿದ್ದೇವೆ. ಕಮಿಷನರ್ ಇರೋ ಪ್ರಕಾರ ನಾವು ಕೇಳಿದ್ದೇವೆ, ನೀವು ಈಗ ತೆಗೆದದ್ದು ಡ್ಯಾಮೇಜ್ ಆಗಿದೆ, ಯಾರು ಬೀಳ್ಬೋದಂತ ನೀವು ಅದು ತೆಗೆದದ್ದು ಆಗಿರ್ಬೋದು. ಆದ್ರೆ ನಮಗೆ ಆಗಿದೆ ಅಂದ್ರೆ ಅಲ್ಲಿಯ ಮಕ್ಕಳಿಗೆ ಒಂದು ಓಚಲಿಗೆ ಆಚೆ ಈಚೆ ಹೋಗ್ಲಿಕ್ಕೆ ಅಲ್ಲಿ ಶಾಲೆ ಉಂಟು, ಟ್ಯೂಷನ್ ಉಂಟು, ಒಂದು ಮೆಡಿಕಲ್ ಹೋಗ್ಬೇಕಾದ್ರೆ ಒಂದು ಎಲ್ಲಿಗಾದೊಂದು ಹೋಗು. ಅಂದ್ರೆ ಪ್ರಕಾಶ್ ಅವರೇ, ನೀವು ಮಾತನಾಡ್ತಾ ಇರುವ ಜಾಗದಲ್ಲೇ
ಮೊಬೈಲ್ ನೆಟ್ವರ್ಕ್ ಇಲ್ವೋ ಏನೋ. ಉಂಟು ಸರ್. ಉಂಟಾ? ಉಂಟು. ಮಾತಾಡಿ ನಾನು ಮಾತಾಡಿ ಮಂಗಳೂರಿನಲ್ಲಿ ಮಾತಾಡಿ ಇದ್ದೇನೆ. ಮಾತಾಡಿ ಸರ್ ಮಾತಾಡಿ. ಬದಲಿ ರಸ್ತೆಯಲ್ಲಿ ಏನಂದ್ರೆ ಸ್ಟ್ರೀಟ್ ಲೈಟ್ ಇಲ್ಲ, ಹಾ ಅದನ್ನು ನಾವು ತಿಳಿಸಿದೆ. ಅವರು ತೆಗೆಯುವ ಮೊದಲು ಅದು ಅಲ್ಲಿಂದ ನಡೆದುಕೊಂಡು ಹೋಗ ದಾರಿಗೆ ಸ್ಟ್ರೀಟ್ ಲೈಟ್ ನೋಡ್ಬೇಕಿತ್ತು. ಹೌದು. ಇಲ್ಲದ ಅದರ ಬಗ್ಗೆ ಒಂದು ಗಮನ ಆದ್ರೂ ಅವರಿಗೆ ಇಂಜಿನಿಯರ್ಗೆ ಹೇಳಿ ಅದು ತರಬೇಕಿತ್ತು, ಹಾಕಿಸ್ಬೇಕಿತ್ತು. ಹೌದು ನಿಜ. ನಾವು ಮೆಸ್ಕಾಂಗೆ ಅವ್ರ ಹತ್ರ ಕನ್ಸರ್ನ್ ಮಾಡುವಾಗ ಅವರು ಹೇಳ್ತಾರೆ ಗವರ್ಮೆಂಟ್ ಆರ್ಡರ್ ಬಂದಿದೆ, ಎಲ್ಲಿಗೆ ಲೈಟ್ ಆಗ್ಬಾರ್ದು. ಸರ್ ನಾವು ನಡೆದುಕೊಂಡು ಹೋಗುದಾದ್ರೆ ಹೇಗೆ ಹೋಗುದು? ಅಲ್ಲಿ ಎಲ್ಲ ಜಾಗ ತೆಗೆದುಕೊಂಡು ಖಾಲಿ ಬಿಟ್ಟಿದ್ದಾರೆ. ತುಂಬಾ ಪೊದೆಗಳು ಬಿದಗಳು ಎಲ್ಲ ನೀರು ತುಂಬಿದೆ. ಅದರಲ್ಲಿ ನೀರು ನಿಲ್ತದೆ ಆ ರಸ್ತೆಯಲ್ಲಿ. ಹಾವು ಹೆಬ್ಬಾವು ಆಚೆ ಓಡಾಡ್ತಿರ್ತದೆ. ರಾತ್ರಿ ಸಮಯ ಹಂದಿಗಳು ಬರ್ತದೆ. ಇದರ ಬಗ್ಗೆ ನಾವು ಎಷ್ಟು ಗಮನಕ್ಕೆ ತಂದ್ರು ಇಷ್ಟರವರೆಗೆ ಅವರು ಹೇಳುದು ಒಂದೇ. ಇದಕ್ಕೆ ಈಗ ಮೊನ್ನೆ ನೀವು ನೋಡಿದ್ರಿ, ನಾವು ಕಾಮೆಂಟ್ ಮಾಡಿದ ನಂತರ ಅವರು ನಮ್ಮ ಕಾರ್ಪೊರೇಟ್ ವಿಜಯವನ್ನು ಕೊಟ್ಟು ಇನ್ನೂ 5-6 ತಿಂಗಳು ಬೇಕಾಗಬಹುದು. ಎಂತ ದೊಡ್ಡ ನೇತ್ರಾವತಿ ಸೇತುವೆಗೆ ಬ್ರಿಡ್ಜ್ ಕಟ್ಟೋದಂತೆ 5-6 ತಿಂಗಳಿಗೆ? 5-6 ತಿಂಗಳು ತಾಗಬಹುದು. 80 ಲಕ್ಷ ಸ್ಯಾಂಕ್ಷನ್ ಆಗಿದೆ. ಅವರು ವಿಜಯವಾಣಿ ಪೇಪರ್ ನಲ್ಲಿ ಇದು ಕೊಟ್ಟಿದ್ದಾರೆ. ಸರ್ ಅಷ್ಟರವರೆಗೆ ನಾವು ಏನ್ ಮಾಡುದು? ಯಾರ ಹತ್ರ ಹೋಗುದು? ನೀವು ಅದೇ ಪ್ರಶ್ನೆ ಅಲ್ವಾ? ಅಷ್ಟರ ತನಕ ನೀವು ಏನು ಮನೆಯಲ್ಲೇ ಕುತ್ಕೊಳ್ಬೇಕಂತೆ? ಆ ಮನೆಗೆ ಊಟೋಪಚಾರ ಕಳಿಸಿಕೊಡ್ತಾರಂತೆ ಇವರು? ಸರ್ ಒಂದು ಮಗು ಒಂದು ಪಾಪದವರು ನಾವು ಎಲ್ಲಿಯಾದ್ರೂ ಒಂದು ವೆಹಿಕಲ್ ಇಲ್ಲದಿದ್ರೆ ನಾವೊಂದು ಕೊಡುಗೆ ಹೋಗ್ಬೇಕಿತ್ತು, ಹೇಗೆ ಹೋಗುದು ಅಂತ ಹೇಳಿ ನೀವು ಹೇಳಿ. ಅದನ್ನ ಅವರು ಬಂದು ಅಲ್ಲಿಗೆ ನೋಡ್ಬೇಕು ನಮ್ಮ ಅವಸ್ಥೆ ಹೇಗೆ ಅಂತ. ಈಗ ಇದು ರವಿಪ್ರಕಾಶ್ ಅವರೇ, ಕನಿಷ್ಠ ಒಂದು ನಡ್ಕೊಂಡು ಹೋಗ್ಲಿಕ್ಕೆ ತಾತ್ಕಾಲಿಕವಾಗಿ ಆದ್ರೆ ಏನಾದ್ರು ಮಾಡಿಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತೆ ಇವರಿಗೆ ಇಷ್ಟು ಸಮಯದಿಂದ? ಅವ್ರು ಅದನ್ನು ಕೂಡ ಹೇಳಿದೆ, ಏನಾದ್ರು ತಾತ್ಕಾಲಿಕ ಮೇಲ್ಗೆ ಏನಾದ್ರು ಮಾಡಿಕೊಡಿ ಅಂತ ಹೇಳಿದೆ. ಅದು ಆಗುದಿಲ್ಲ, ಈಗ ಆಗುದೇ ಇಲ್ಲ. ಇದು ಎಂತ ಆಡಳಿತ ಇದು? ಎಂತ ಈಗ ಅದು ಏನೋ ಗೊತ್ತಿಲ್ಲ ಸರ್, ಎಂತ ವಿಷಯ ಅಂತ ಗೊತ್ತಾಗಿದೆ. ಈಗ ಎಮರ್ಜೆನ್ಸಿ ಪರ್ಪಸ್ಗೆ ಒಂದು ನಡ್ಕೊಂಡು ಹೋಗ್ಲಿಕ್ಕೆ ಬೇಕಾದಷ್ಟೊಂದು ಅದಕ್ಕೇನು ಭಾರಿ ದೊಡ್ಡ ಖರ್ಚು ಕೂಡ ಇಲ್ಲ ಅಲ್ವಾ? ಇಲ್ಲ, ಏನಾದ್ರೂ ಟೆಂಪರರಿ ಹಲಗೆ ಹಾಕಿ ಏನಾದ್ರೂ ಅದಕ್ಕೆ ಒಂದು ಕಬ್ಬಿನ ರೋಡ್ ಅಡಿಯಲ್ಲಿ ಹಾಕಿ ಸ್ವಲ್ಪ ಹಲಗೆ ಹಾಕಿ ಮಾಡಬಹುದು. ಯಾರಾದ್ರೂ ಮಹಾನಗರ ಪಾಲಿಕೆಯವರು ಮನಸ್ಸು ಮಾಡಿದರೆ ಯಾವ್ದಾದ್ರು ಗುತ್ತಿಗೆದಾರನ ಕೈಯಲ್ಲಿ ಬೆಳಿಗ್ಗೆ ಸಂಜೆ ಒಳಗೆ ಮಾಡಿ ಮುಗಿಸ್ಲಿಕ್ಕೆ ಆಗುತ್ತೆ. ಮಾಡಬಹುದು ಸರ್. ಈಗ ನೀವೇ ಸರ್ ನಿಮ್ಗೆ ಗೊತ್ತಿದ್ದ ಹಾಗೆ ನಮಗೆ ಏರ್ಪೋರ್ಟ್ ಅಷ್ಟು ದೊಡ್ಡ ಮರವರು ಬ್ರಿಡ್ಜ್ ಡ್ಯಾಮೇಜ್ ಆಯ್ತು. ಹೌದು. ಹೇಗೆ ಮಾಡುದು ಸರ್ ಅಷ್ಟು ಬೇಗ? ಖಂಡಿತ ಖಂಡಿತ. ಅಲ್ಲಿ ಎಲ್ಲ ಮಿನಿಸ್ಟರ್ ಹೋಗ್ತಾರೆ ಬರ್ತಾರೆ. ಸರಿ, ರವಿಪ್ರಕಾಶ್ ಅವರೇ, ಮಂಗಳೂರಿನಿಂದ ಏರ್ಪೋರ್ಟ್ ಗೆ ಹೋಗುವಂತ ರೋಡ್ ಅದು. ಏರ್ಪೋರ್ಟ್ ಗೆ ಹೋಗ್ಲಿಕ್ಕೆ ಇರುವ ನೇರ ಸಂಪರ್ಕ ಇರುವ ಏಕೈಕ ರೋಡ್. ಸೊ ಇವರ ಮಾನ ಮರ್ಯಾದೆ ಹೋಗಿತ್ತು ರವಿಪ್ರಕಾಶ್ ಅವರೇ, ಇವರ ಮಾನ ಮರ್ಯಾದೆ ಹೋಗಿತ್ತು. ಅದಕ್ಕೆ ಮತ್ತೆ ಎದ್ದು ಬಿದ್ದು ಎಮರ್ಜೆನ್ಸಿಲಿ ಮಾಡಿದ್ದು. ನಾವು V4 ವಾಹಿನಿ ನಿರಂತರವಾಗಿ ಅದರ ಬೆನ್ನು ಬಿದ್ದಿದ್ದೆವು. ನಿಮ್ಮ ಹಾಗೆ ಅಲ್ಲಿ ಸ್ಥಳೀಯರಿಗೆ ಭಾರಿ ಕಷ್ಟ ಆಗಿತ್ತು, ತುಂಬಾ ಕಷ್ಟ ಆಗಿತ್ತು. ಸ್ಥಳೀಯರು ತುಂಬಾ ಬಾರಿ ನಮ್ಮ ಟಿವಿ ವಾಹಿನಿ ಮೂಲಕ ಮಾತಾಡಿದ್ರು, ಮನವಿ ಮಾಡಿದ್ರು ಜಿಲ್ಲಾಡಳಿತಕ್ಕೆ, ನಗರಾಡಳಿತಕ್ಕೆ ಎಲ್ಲ. ಸೊ ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಆಯ್ತು. ಸೊ ಕೊನೆಗೆ ಅಲ್ಲಿ ಅವರಿಗೆ ಬಸ್ ಕೂಡ ವ್ಯವಸ್ಥೆ ಇರಲಿಲ್ಲ. ಏನೋ ಅಷ್ಟು ಸಂದರ್ಭದಲ್ಲಿ ಮಂಗಳೂರಿಗೆ ತನಕ ಬಂದು ಹೋಗ್ಲಿಕ್ಕೆ ಒಂದು, ಅಥವಾ ಆ ಮರವೂರಿನಿಂದ ಬಜಪೆ ತನಕ ಹೋಗ್ಲಿಕ್ಕೆ ಕೂಡ ಅವರಿಗೆ ಬಸ್ಸಿನ ವ್ಯವಸ್ಥೆ ಇರಲಿಲ್ಲ. ಸೊ ಅವರು ನಮ್ಮ ಮಾಧ್ಯಮದಲ್ಲಿ ಮಾತಾಡಿದ್ರು. ಸೊ ಅನಂತರ ಜಿಲ್ಲಾಡಳಿತ ಅವರಿಗೊಂದು ಅರ್ಧ ರೂಟ್ನ ಬಸ್ಸಿನ ವ್ಯವಸ್ಥೆ ಮಾಡಿ ಕೊಟ್ಟಿತ್ತು. ಸೊ ಈಗ ನೀವು ಅಷ್ಟೇ, ನಿಮ್ಮ ಗ್ರಾಮದವರು ಅಷ್ಟೇ, ಪ್ರತಿ ದಿವಸ ನಿಮ್ಮ ಕಾರ್ಪೊರೇಟರ್ಗೆ ಮತ್ತು ಕಮಿಷನರ್ಗೆ ಫೋನ್ ಮಾಡಿ ಪ್ರತಿದಿನನು ನಮಗೆ ಒಂದು ಅಟ್ಲೀಸ್ಟ್ ಟೆಂಪರರಿ ಆಗಿ ನಡ್ಕೊಂಡು ಹೋಗ್ಲಿಕ್ಕೆ ಬೇಕಾದ ಏನಾದ್ರು ವ್ಯವಸ್ಥೆ ಮಾಡ್ತೀರೋ ಇಲ್ವೋ ಅಷ್ಟೇ. ದಿನ ಬೆಳಿಗ್ಗೆ ಸಂಜೆ ಕೇಳಿ. ನಿಮ್ಮ ಗ್ರಾಮದಲ್ಲಿ ಇಷ್ಟು ಜನ ಇದ್ದೀರಲ್ಲ, ಪ್ರತಿಯೊಬ್ಬರು ಕಮಿಷನರ್ಗೆ ಮತ್ತು ಕಾರ್ಪೊರೇಟರ್ಗೆ ಕೇಳಿ. ರವಿಪ್ರಕಾಶ್ ಅವರೇ, ಹೌದೌದು, ಖಂಡಿತ ಕೇಳಿ. ಈಗ ನಗರಾಡಳಿತದಿಂದ, ಸರ್ಕಾರದಿಂದ ಯಾವುದನ್ನು ಕೂಡ ಕೇಳೋದು ತಪ್ಪಲ್ಲ, ಮನವಿ ಮಾಡೋದು ತಪ್ಪಲ್ಲ, ಆಗ್ರಹ ಮಾಡೋದು ತಪ್ಪಲ್ಲ, ಒತ್ತಾಯ ಮಾಡೋದು ತಪ್ಪಲ್ಲ. ಖಂಡಿತ ನೀವು ಇಷ್ಟು ಮಾಡಿ. ನಿಮ್ಮ ಪರವಾಗಿ ನಾವು ಮಾತನಾಡಿದ್ದೇವೆ. ಸರಿ ಸರ್. ಹೌದು, ಇನ್ನು ನೀವು ತುಂಬಾ ಧನ್ಯವಾದ. ಎಸ್, ಥ್ಯಾಂಕ್ ಯು. ನಮ್ಮ ಇವರ ನಮ್ಮ ಇಡೀ ತಾವರೆಕಲ ಪರಿವಾರದಿಂದ ನಿಮಗೆ V4 ಮೀಡಿಯಾಗೆ ನಮ್ಮ ಅಲಂತನಂದ ಧನ್ಯವಾದ. ನಮಗೆ ನಮ್ಮ ವಿನಂತಿ ಏನಂದ್ರೆ, ನಮಗೆ ಈಗ ಟೆಂಪರರಿ ಏನಾದ್ರೂ ನಡೆದುಕೊಂಡು ಹೋಗ್ಲಿಕ್ಕೆ ಮಾಡಬೇಕು. ಟೆಂಪರರಿ ಆದ್ರೂ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಬೇಕು. ಇಳಿದು ಮೇಲೆ ಬಂದು ಹೋಗುದು, ಆ ನೀರಿನಲ್ಲಿ ಇಳಿದು. ಈಗ ಮಳೆ ಇಲ್ಲ, ಸ್ವಲ್ಪ ನೀರು ಕಮ್ಮಿ ಉಂಟು. ಹೌದು, ಜೋರ್ ಮಳೆ ಬಂದ್ರೆ ಯಾರಾದ್ರೂ ಮಕ್ಕಳು ನೆರೆಯಲ್ಲಿ ಕೊಚ್ಚಿ ಹೋದ್ರೆ
ಅಂದ್ರೆ ಇವರು ಯಾರಾದ್ರೂ ಹೇಳ್ತಾರೆ ನಾವು ಅದು ಮಾಡಿಕೊಟ್ರೆ ಯಾರು ಬೀಳ್ಬಹುದು ಅಂತ. ಯಾರಾದ್ರೂ ಈಗ ಯಾರಾದ್ರೂ ಇಳಿದು ಹೋದ್ರೆ ಕೊಚ್ಚಿಕೊಂಡು ಹೋದ್ರೆ ಈಗ ಬಹುಶಃ ನಮ್ಮ ಆಡಳಿತ ಕೂಡ ಅಷ್ಟೇ ಅಂತ, ಏನಾದ್ರೂ ಅವಘಡ ಆಗಲಿ ಅಂತ ಕಾಯುವುದೇನೋ. ದೇವರಿಗೆ ಗೊತ್ತು. ಏನ್ ಮಾಡ್ತಾರಾ ನೀವಂತೂ ಪ್ರತಿನಿತ್ಯ ಕಮಿಷನರ್ಗೆ ಒಂದು ಫೋನ್ ಮಾಡಿ, ನಿಮ್ಮ ಕಾರ್ಪೊರೇಟರ್ಗೆ ಒಂದು ಫೋನ್ ಮಾಡಿ, ನಿಮ್ಮ ಊರಿನವ್ರು ಎಲ್ಲರೂ ಮಾಡಿ. ವೆರಿ ಸಿಂಪಲ್, ವೆರಿ ಸಿಂಪಲ್. ಇಷ್ಟು ಜನ ನಿಮ್ಮ ಏರಿಯಾದಲ್ಲಿ ಇದ್ದೀರಲ್ಲ, ಹೌದು ಖಂಡಿತ ಮಾಡಿ, ಬೆನ್ನು ಹತ್ತಿ. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ಪ್ರಕಾಶ್ ಅವರು, ನೀತಾ ಅವರು ಸ್ಥಳೀಯರು ಮಾತಾಡಿದ್ದಾರೆ. ಅವರ ಕಷ್ಟವನ್ನು ಕನಿಷ್ಠ ಒಂದು ಬೇಸಿಕ್ ಯಾವುದಾದ್ರೂ ಹಳ್ಳಿ ಭಾಗದಲ್ಲಾಗಿದ್ದರೆ ಜನರೇ ಸೇರಿ ಇಷ್ಟೊತ್ಕೊಂಡು 4 ಅಡಿಕೆ ಮರವನ್ನು ಕತ್ತರಿಸಿ ಹಾಕಿ ಆದರೂ ಒಂದು ನಡ್ಕೊಂಡು ಹೋಗೋ ಪಥವನ್ನು ಮಾಡ್ತಾಯಿದ್ರು. ಆದರೆ ಪೇಟೆ ಪಕ್ಕದಲ್ಲಿರುವಂಥ ಜನಕ್ಕೆ ಅಂಥ ವ್ಯವಸ್ಥೆಗಳು ಇರೋದಿಲ್ಲ, ಮಾಡೋಕ್ಕೂ ಆಗೋದಿಲ್ಲ. ಎಸ್, ಜಿಲ್ಲಾಡಳಿತ, ನಗರಾಡಳಿತ, ಮುಖ್ಯವಾಗಿ ಮಂಗಳೂರು ನಗರ ಪಾಲಿಕೆ ತತ್ಕ್ಷಣಕ್ಕೆ ಇಲ್ಲಿ ಮಧ್ಯಪ್ರವೇಶ ಮಾಡಿ ಜನರು ನಡ್ಕೊಂಡು ತೋಡಿಗೆ ಇಳಿದು ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಸ್ಮಾರ್ಟ್ ಸಿಟಿಯ ಭಾಗ್ಯವೇ ಇದು. ಎಸ್, ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.